ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಮಾಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸನಿ ದಬ ನಿರಬ ಮಗರಿ ಸನಿ 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 ಹರಿ 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 ಮಮ 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 ಹರಿ 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 ಸಪ್ತತಿ 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 ನಮಸ್ಕಾರ ವೀಕ್ಷಕರೇ, ಗಾನಯಾನ ಸರಣಿಯಲ್ಲಿ ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಂತೋಷ ಪಡುವಂತಹ, ಎಲ್ಲರನ್ನ ಸಂಗೀತದ ಅಲೆಯಲ್ಲಿ ದೂರಕ್ಕೆ ಕೊಂಡೊಯ್ಯಬಲ್ಲಂತಹ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಯಾಕೆ ಭಾರತದ ಸಂಗೀತ ವಿವಿಧ ಪ್ರಕಾರಗಳ ಪರಿಚಯವನ್ನು ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರ 7 ದಶಕಗಳ ಸಂಗೀತ ಕ್ಷೇತ್ರದ ಸಾಧನೆ, ಶ್ರೇಷ್ಠ ಗುರು ಪರಂಪರೆಯನ್ನು ಮೆರೆದಂತಹ ಇಂತಹ ಶ್ರೇಷ್ಠ ಸಂಗೀತ ಗುರುಗಳ ಜೀವನವನ್ನು, ಜೀವನ ಶೈಲಿಯನ್ನು ಹಾಗೂ ಅವರ ಸಮಕಾಲೀನರಾದ ಗುರುಗಳನ್ನು ಹಾಗೂ ಹಿಂದೆ ಈ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನೇ ಸಂಗೀತಕ್ಕೋಸ್ಕರ ಮುಡಿಪಾಗಿಟ್ಟಂತಹ ಗುರುಶ್ರೇಷ್ಠರನ್ನು ಸಂಸ್ಮರಿಸುವಂತಹ ಈ ವಿಶೇಷ ಕಾರ್ಯಕ್ರಮ, ಜನರ ಮನಸ್ಸಿಗೆ ಸ್ಪಂದಿಸುವಂತಹ ವಿಶೇಷ ವಾಹಿನಿ ಸ್ಪಂದನದಲ್ಲಿ ತಮಗೋಸ್ಕರ ಮಧುರು ಮಾಧುರ್ಯ ಗಾನಯಾನ ಸರಣಿ 21. ಎಲ್ಲರಿಗೂ ಹೃದಯ ಸ್ಪರ್ಶಿ ಸ್ವಾಗತ. ವೀಕ್ಷಕರೇ, ಇಂದಿನ ಗಾನಯಾನ ಸರಣಿಯ 21ನೇ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ನಮ್ಮ ಜೊತೆ ಇದ್ದಾರೆ ಖ್ಯಾತ ವಿಜ್ಞಾನಿಗಳು ಹಾಗೂ ಚಿಂತಕರಾದ ನಾಡೋಜ ಪ್ರೊಫೆಸರ್ KP ರಾವ್ ಮಣಿಪಾಲ ಇವರಿಂದ 2 ಶುಭ ನುಡಿಗಳು. ಮಧುರು ಬಾಲಸುಬ್ರಹ್ಮಣ್ಯಂ ನಾನು ಮಣಿಪಾಲಕ್ಕೆ ಬಂದ ದಿವಸಗಳಿಂದ ನೋಡ್ತಾ ಇದ್ದೇನೆ. ಎಲ್ಲಕ್ಕೂ ನನಗೆ ಆಶ್ಚರ್ಯ ಆದ್ದು ಅವರ ಎನರ್ಜಿ ಲೆವೆಲ್. ಈ ಮನುಷ್ಯ ಮುಂಜಾನೆ ತಮ್ಮ ಮನೆಯಿಂದ ಹೊರಟು ಇಡೀ ಊರೆಲ್ಲ ಉಡುಪಿಯ ಗಲ್ಲಿ ಗಲ್ಲಿ ಅಂತ ಹೇಳಿದ ಹಾಗೆ ತಿರುಗಿ ಬೇಕಾದವರಿಗೆ ಹೋಗಿ ಮನೆ ಪಾಠ ಹೇಳುವಂಥದ್ದು, ಈ ಸಾಹಸಕ್ಕೆ ಯಾರಾದರೂ ಮಣಿಬೇಕಾಗ್ತದೆ. ಇದನ್ನು ಕೂಡ ಮಾಡೋದು ಬರೇ ಒಂದು ಸಂಗೀತದ ಮೇಲಿನ ಪ್ರೀತಿಯಿಂದ, ಸಂಗೀತ ಕಲಿಯುವವರಿಗೆ ಮನಬಿಚ್ಚಿ ಕಲಿಸಬೇಕು ಅನ್ನೋ ಆಸೆಯಿಂದ, ತಮ್ಮ ಹೆಸರು ಸಂಗೀತದ ವಿದ್ವತ್ತುಗಳು, ಸಂಗೀತದ ಜ್ಞಾನ ಲೋಕದಲ್ಲಿ ಪಸರಿಸಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಇದನ್ನು ಮಾಡಿದ್ದಲ್ಲದೆ ದುಡ್ಡಿನ ಆಸೆಗಾಗಲಿ ಅಥವಾ ಯಾರ ಒತ್ತಾಯಕ್ಕಾಗಿ ಮಾಡಿದಾಗಲಿ ಇದನ್ನು ಮಾಡಿದ್ದ ಅಲ್ವೇ ಅಲ್ಲ. ಇದಕ್ಕೆ ಕಾರಣಗಳು ಬಹಳ ಸ್ಪಷ್ಟ. ಆ ಕಾಲದಲ್ಲಿ ಸಂಗೀತವನ್ನೇ ಬೇಕಾದಷ್ಟು ಕಲಿಬೇಕಾಗಿದ್ದ ಕಷ್ಟಗಳು ಏನು ಸಾಧಾರಣ ಅಲ್ಲ. ಗುರುಗಳು ಹೇಳಿದರೆ ಹಳೆ ಕಾಲದ ಗುರುಗಳ ಹಾಗೆ ಕೆಲವು ಸರ್ತಿ ಘೋರ ಗುರುಗಳೇ ಇರ್ತಿದ್ದವರು. ಒಬ್ಬ ಗುರು ಆಗಿ ಅಥವಾ ಒಬ್ಬ ಶಿಷ್ಯ ಆಗಿದ್ದು ಕೂಡ ನಾನು ಇದನ್ನೇ ಬಯಸೋದು, ಒಬ್ಬ ಒಳ್ಳೆ ಶಿಷ್ಯ ಸಿಗಬೇಕು. ನಮ್ಮಲ್ಲಿರೋ ಜ್ಞಾನ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸರ್ತಿ ಪುನರ್ಜನ್ಮ ಪಡಿಬೇಕು, ಅದು ಕಾಲ ಕಾಲಕ್ಕೆ ಉಳಿಬೇಕು ಅನ್ನೋದೇ ಇಂಥ ಒಂದು ಆಸೆ. ಅದನ್ನು ಮಾಡಿಕೊಂಡುವುದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ಮಧುರು ಬಾಲಸುಬ್ರಹ್ಮಣ್ಯವರು ಈ ಪರಿಸರದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದರಲ್ಲಿ ನನಗೆ ಸಂಶಯ ಇಲ್ಲ. ಇನ್ನು ಅವರ ಶಿಷ್ಯ ವರ್ಗದವರೊಟ್ಟಿಗೆ ಅವರ ಸಂಬಂಧದ ವಿಷಯ ಹೇಳಿದಷ್ಟು ಮುಗಿಯಲಿಕ್ಕಿಲ್ಲ. ಆದರೆ ಇಷ್ಟನ್ನು ಹೇಳ್ಬೋದು,
ಈ ಮಾಧುರ್ಯ ಅನ್ನೋ ಹೆಸರಿನಲ್ಲಿ ಈ ಸಮಿತಿ ಮಾಡಿಕೊಂಡು ಅವರನ್ನು ಸನ್ಮಾನ ಮಾಡಿಕೊಳ್ಬೇಕು, ಅವರ ಹೆಸರಿನಲ್ಲಿ ಸನ್ಮಾನ ಮಾಡಿಕೊಳ್ಬೇಕು, ಅವರ ಹೆಸರನ್ನು ಉಳಿಸಬೇಕು, ಅವರ ಕಾರ್ಯಗಳಿಗೆ ಅವರ ಈ ಅತಿ ಕಠಿಣವಾದ ಕೆಲಸಗಳನ್ನು ಮಾಡಿದ್ದಕ್ಕೆ ಒಂದನ್ನು ನೆನಪಿಸಿಕೊಳ್ಬೇಕು, ಅದಕ್ಕೊಂದು ಧನ್ಯವಾದ ಹೇಳಬೇಕು ಅಂತ ಹೇಳೋದಕ್ಕೆ ಈ ಸಮಿತಿಯವರು ಮಾಡಿದ ಕೆಲಸ ಕೂಡ ಅಷ್ಟೇ ಅದ್ಭುತವಾದದ್ದು. ಇದನ್ನು ನೋಡಿ, ಇದರ ಕಾರ್ಯಕ್ಷೇತ್ರ, ಇದರ ಕಾರ್ಯವ್ಯಾಪ್ತಿಯನ್ನು ನೋಡಿ ನಮ್ಮಂಥವರಿಗೆಲ್ಲ ಸಂತೋಷ ಆಗಿದೆ. ಇದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ವೀಕ್ಷಕರೇ, ಮಧುರು ಮಾಧುರ್ಯ ಕಾರ್ಯಕ್ರಮದ ಒಂದು ವಿಶೇಷ ಅಂಗ ಪ್ರಾದೇಶಿಕ ವಲಯದ ಸನ್ಮಾನ ಸಂಗೀತ ಕಾರ್ಯಕ್ರಮ. ಉಡುಪಿ ಪ್ರಾದೇಶಿಕ ವಲಯದ ಸನ್ಮಾನ ಕಾರ್ಯಕ್ರಮವು ಶ್ರೀ ಜನಾರ್ದನ ಮಹಾಕಾಳಿ ದೇವಸ್ಥಾನದ ಭವಾನಿ ಮಂಟಪದಲ್ಲಿ ಇತ್ತೀಚೆಗೆ ಜರುಗಿತು. 2021ನೇ ಸಾಲಿನ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ಶ್ರೀ ಸುರುಳಿ ಗಣೇಶ್ ಮೂರ್ತಿ, ವಿದ್ವಾನ್ ಶ್ರೀ ಮಧುರುಪಿ ಬಾಲಸುಬ್ರಹ್ಮಣ್ಯಂ, ಪಂಡಿತ್ ಶ್ರೀ ರಂಗಪೈ ಇವರನ್ನ ವಿದ್ವಾನ್ ಮಧುರುಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯಿಂದ ಸನ್ಮಾನಿಸಲಾಯಿತು. ವೀಕ್ಷಕರೇ, ಈ ಎಲ್ಲ ಸಂಗೀತ ಸಾಧಕರು ಸಪತ್ನಿ ಸಮೇತರಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮಿಂದ ಸನ್ಮಾನ ಸ್ವೀಕೃತಿ ಮಾಡಿಕೊಂಡದ್ದಕ್ಕಾಗಿ ನಮ್ಮ ಅಭಿನಂದನಾ ಸಮಿತಿಯ ಪರವಾಗಿ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಪುರಸ್ಕೃತರ ಪರವಾಗಿ ವಿದ್ವಾನ್ ಸುರುಳಿ ಗಣೇಶ್ ಮೂರ್ತಿ ಇವರಿಂದ 2 ಹೃದಯ ಸ್ಪರ್ಶಿ ಮಾತುಗಳು. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಸದಸ್ಯರೇ, ಕಲಾಭಿಮಾನಿಗಳೇ, ಕಲಾರಸಿಕರೇ ಹಾಗೂ ವಿದ್ಯಾರ್ಥಿಗಳೇ, ಸಂಗೀತ ಶಿಕ್ಷಕರೇ ಹಾಗೂ ಈ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ನನ್ನ ಅನಂತ ಅನಂತ ವಂದನೆಗಳು. ಸಂಗೀತದಿಂದ ನನ್ನ ಜನ್ಮ ಸಾರ್ಥಕ ಆಗಿದೆ ಅಂತ ಈ ಕ್ಷೇತ್ರದಲ್ಲಿ ಹೇಳ್ಕೊಳ್ಳೋದು ಹೆಮ್ಮೆ ಆಗ್ತದೆ. ಈ ಕ್ಷೇತ್ರದಲ್ಲಿ ಸುಮಾರು 15 ವರ್ಷಗಳ ಕಾಲ ಮಧುರವರ ಜೊತೆ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವರು ನನ್ನ ಪರಮ ಪೂಜ್ಯ ಗುರುಗಳು. ಅವರಿಂದ ನಾನು ಅಕ್ಷರಗಳನ್ನು ಕಲಿತಿದ್ದೇನೆ. ಅವರ ಮಧುರವಾದ ಸಹವಾಸದಲ್ಲಿ 12 ವರ್ಷಗಳ ಕಾಲ ನಾವು ಒಟ್ಟಿಗೆ ಇದ್ದು ಸಂಗೀತದಲ್ಲಿ ಹಲವಾರು ಕನಸುಗಳನ್ನು ಕಂಡು ಅದರಲ್ಲಿ ಸಾಕಷ್ಟು ಕನಸುಗಳು ನನಸಾಗಿದೆ. ಅದರಿಂದಾಗಿ ಸಾಕಷ್ಟು ಸಂಗೀತ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಆಗಿದೆ. ಹೂವಿನಿಂದ ನಾನು ಪವಿತ್ರ ಅಂತ ಹೇಳಿದ ಹಾಗೆ ಮಧುರವ್ರ ಜೊತೆಯಲ್ಲಿ ಇದ್ದುಕೊಂಡು ನನಗೆ ಒಂದು ಕಲಾ ಸೇವೆ ಮಾಡುವಂತಹ ಒಂದು ಸೌಕರ್ಯ, ಆಶೀರ್ವಾದ, ಅನುಗ್ರಹ ಕಾಂಚನ ಪರಂಪರೆಯಿಂದ ನನಗೆ ಸಿಕ್ಕಿದೆ. ಹಾಗಾಗಿ ನಾನು ಆ ಬಳಗಕ್ಕಾಗಲಿ ಗುರುಗಳಿಗಾಗಿ ನಾನು ನಿರಂತರ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಅಪೂರ್ವವಾದ ಅವಕಾಶಗಳನ್ನು ನೀಡಿದಂತಹ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ವೀಕ್ಷಕರೇ, ಇದುವರೆಗೆ ನಾವು ವಿದ್ವಾನ್ ಮಧುರುಪಿ ಬಾಲಸುಬ್ರಹ್ಮಣ್ಯಂ ಅವರ ಶ್ರೇಷ್ಠರು ಹಾಗೂ ಅವರ ಒಡನಾಟದಲ್ಲಿದ್ದಂತಹ ಸಂಗೀತ ಗುರುಗಳನ್ನ ಗುರುತಿಸಿ ಅಭಿನಂದಿಸಿದ್ದೇವೆ. ಆದರೆ ಗುರುಗಳ ಆಸೆಯಂತೆ ಉಡುಪಿ ಪರಿಸರದಲ್ಲಿ ಸಂಗೀತ ಗುರುಗಳಾಗಿ ಹಲವು ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡುತ್ತಿರುವಂತಹ ಇತರ ಗುರು ಶ್ರೇಷ್ಠರನ್ನ ಗುರುತಿಸಿ ಅಭಿನಂದಿಸುವಂತಹ ಕಾರ್ಯಕ್ರಮ ಇದೀಗ. ಪಂಡಿತ್ ರವಿಕಿರಣ್ ಮಣಿಪಾಲ, ವಿದುಷಿ ಪಾವನಾ ಆಚಾರ್ಯ ಮಣಿಪಾಲ, ವಿದುಷಿ ಉಷಾ ಹೆಬ್ಬಾರ್ ಮಣಿಪಾಲ, ವಿದುಷಿ ಗೀತಾತುಂಗ ಸಾಲಿಗ್ರಾಮ
ಇವರೆಲ್ಲರನ್ನ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಪರವಾಗಿ ನಾವು ಸನ್ಮಾನಿಸಿದ್ದೇವೆ. ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ವಿದುಷಿ ಪಾವನ ಆಚಾರ್ಯ ಮಣಿಪಾಲ ಇವರಿಂದ ಸನ್ಮಾನಕ್ಕೆ ಪ್ರತ್ಯುತ್ತರ. ಎಲ್ಲರಿಗೂ ವಂದನೆಗಳು. ಒಬ್ಬರು ಮಹನೀಯ ಗುರುಗಳು 99 ವರ್ಷದವರು, ಐತಾಳ್ರು, ರಾಮಚಂದ್ರ ಐತಾಳ್ರು, ಸಾಲಿಗ್ರಾಮದವರು, ಕೋಟದವರು. ಅವರನ್ನು ನಾವು ವೀಣೆ ಪ್ರಾಧ್ಯಾಪಕರಾಗಿ ಇದ್ದವರು ಅಂತ ಸನ್ಮಾನ ಮಾಡಿದಾಗ ಅವರಿಗೆ ಕಣ್ಣೀರು ಬಂತು. ಇಷ್ಟು ವರ್ಷ ಅವರು ಸೇವೆ ಮಾಡಿದ್ದನ್ನು ಒಂದು ಸಣ್ಣ ಗುರುತಿಸುವಿಕೆಯ ಮೂಲಕ ತಮ್ಮ ಸಂತೋಷವನ್ನು ತೋರ್ಪಡಿಸಿದರು. ಅವರು ಈಗ ಈ ಲೋಕ ತ್ಯಜಿಸಿ ದೇವಲೋಕದಲ್ಲಿದ್ದಾರೆ. ಆದರೆ ಮಧುರ್ ಮಾಧುರ್ಯದ ಸಪ್ತತಿಯ ಅಂಗವಾಗಿ 40ಕ್ಕೂ ಮಿಕ್ಕಿ ಹಿರಿಯ ಗುರುಗಳನ್ನು ಅವರನ್ನು ಸನ್ಮಾನಿಸಿದುದು ಅಷ್ಟೇ ಪುಣ್ಯ. ಈ ಸಪ್ತತಿಯ ಸಂದರ್ಭದಲ್ಲಿ ಮಧುರ್ ಸರ್ ಅವರಿಗೆ ಸಿಕ್ಕಿದೆ. ಹಿರಿಯರು ಮಾತ್ರ ಅಲ್ಲ, ಅದಕ್ಕಾಗಿ ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಪ್ರತಿಯೊಬ್ಬರನ್ನು ಅವರ ಮನೆಗೆ ಹೋಗಿ ಅವರ ಕುಟುಂಬದ ಸಮ್ಮುಖವಾಗಿ ಸಮಿತಿಯವರೆಲ್ಲರೂ ಸೇರಿಕೊಂಡು ಮಾಡಿದಂತಹ ಒಂದು ಉತ್ತಮ ಕಾರ್ಯಕ್ರಮ ಇದು. 1 ವರ್ಷ ಕಷ್ಟಪಟ್ಟಿರ್ಬೋದು, ಆದರೆ ಆ ಕಷ್ಟದ ಹಿಂದಿನ ಆ ಮಧುರ ಭಾವನೆಗಳು, ಮಧುರ ಮಾಧುರ್ಯದ ಈ ಒಂದು ಸಂದರ್ಭದಲ್ಲಿ ಖಂಡಿತ ಸುವಾಸನೆಯನ್ನು ಬೀರಿದೆ. ಇನ್ನು ಹಿರಿಯರು ಮಾತ್ರ ಅಲ್ಲ, ಸಮಕಾಲೀನ ತಮ್ಮಂತೆಯೇ ಈ ವೃತ್ತಿಯಲ್ಲಿ ಇರುವಂತಹ ಗುರುಗಳನ್ನು, ಅವರಿಗಿಂತ ಕಿರಿಯರು ನಾವೆಲ್ಲರೂ, ಅವರನ್ನು ಗುರುತಿಸಿದ್ದಾರೆ. ತಮ್ಮ ಶಿಷ್ಯರನ್ನು ಗುರುತಿಸಿ ಅವರಿಂದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಸುಮಧುರ ಮಧುರ ಮಾಧುರ್ಯವು ತುಂಬ ಚೆನ್ನಾಗಿ ನಡೆದಿದೆ. ಇದಕ್ಕಾಗಿ ಈ ಗುರುಗಳ ಹಾಗೂ ಶಿಷ್ಯರ ಪರವಾಗಿ ಪವನಳ ಹೃದಯ ನಮಸ್ಕಾರಗಳು, ಧನ್ಯವಾದಗಳು ಸರ್. ಸಪ್ತತಿಯು ಖುಷಿಯಲ್ಲಿ ನಡೆದು ಇನ್ನೂ ಹಲವಾರು ವರ್ಷ ಇದೇ ರೀತಿ ಸಂಗೀತ ಸೇವೆಯಿಂದ ಸಮಾಜವನ್ನು ಉತ್ತಮ ಖುಷಿಯ ವಾತಾವರಣ ಆಗಿ ಮಾಡಿ ಅಂತ ಒಂದು ಆಶಯದೊಂದಿಗೆ ನನ್ನ ಕಿರುಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಇದರ ಪ್ರಾಯೋಜಿತ ಮುಕುಂದ ಕೃಪಾ ಶಾಲೆಯ ಸಂಗೀತ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಗುರುಗಳಾದ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಹವರ್ತಿಗಳಾಗಿ ಕಿರಿಯ ಸಂಗೀತ ಶಿಕ್ಷಕರಾದ ವಿದ್ವಾನ್ ಮಾಧವಾಚಾರ್ಯ, ವಿದುಷಿ ಶರ್ಮಿಳಾ ರಾವ್ ಹಾಗೂ ವಿದ್ವಾನ್ ಶ್ರೀ ರಾಮಕೃಷ್ಣ ಕೊಡಂಚ ಇವರೆಲ್ಲರನ್ನೂ ಸನ್ಮಾನಿಸಲಾಯಿತು.
ವೀಕ್ಷಕರೇ, ಇದೀಗ ನಮ್ಮಿಂದ ಸನ್ಮಾನ ಸ್ವೀಕರಿಸಿರುವಂತಹ ಈ ಕಿರಿಯ ಶಿಕ್ಷಕರಲ್ಲಿ ಒಬ್ಬರಾದ ವಿದ್ವಾನ್ ಶ್ರೀ ರಾಮಕೃಷ್ಣ ಕೊಡಂಚ ಅವರಿಂದ ಹೃದಯ ಸ್ಪರ್ಶಿ ಮಾತುಗಳು. ಶ್ರೀ ಗುರುಭ್ಯೋ ನಮಃ. ಮಧೂರು ಬಾಲಸುಬ್ರಹ್ಮಣ್ಯಂ ಇವರ ಜೊತೆಯಲ್ಲಿ ಅಕಾಡೆಮಿಯಲ್ಲಿ ನಾನು ಭರತನಾಟ್ಯ ನೃತ್ಯ ಗುರುಗಳಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಸೇವೆಯನ್ನು ಮಾಡ್ತಾ ಇದ್ದೇನೆ. ಅಕಾಡೆಮಿಗೆ ಸೇರಲಿಕ್ಕೆ ಮುಖ್ಯ ಕಾರಣ ಮಧೂರು ಬಾಲಸುಬ್ರಹ್ಮಣ್ಯಂ ಹಾಗೂ ಭಾಗವತ ಹಿಂದೂಸ್ತಾನಿ ಸಂಗೀತದವರು. ಹಾಗೆಯೇ ಮಧೂರು ಬಾಲಸುಬ್ರಹ್ಮಣ್ಯ ಅವರಲ್ಲಿ ಯಾವ ಸಾಹಿತ್ಯ ಕೊಟ್ಟರು ಅವರು ಕೂಡಲೇ ನನಗೆ ಮೊದಲಿಗೆ ಹೆದರಿಕೆ ಇತ್ತು. ನಾವು ಅಷ್ಟಾವಧಾನ ಅಂತ ಉತ್ಸವ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಅಷ್ಟಾವಧಾನ ಸೇವೆ ಅಂತ ಅದರಲ್ಲಿ ಸಂಗೀತ ನೃತ್ಯ ಅದನ್ನೆಲ್ಲ ಅಳವಡಿಸಿಕೊಂಡು ಮಾಡುವಂತಹ ಒಂದು ಪದ್ಧತಿಯನ್ನು ಮಾಡಿಕೊಂಡು ಬಂದೆವು. ಆಗ ಅಲ್ಲಿ ಅಷ್ಟಾವಧಾನದಲ್ಲಿ ಸಂಗೀತ ಇರೋದು ಒಂದು 5 ನಿಮಿಷ 6 ನಿಮಿಷ ಅಷ್ಟೇ, ಮತ್ತೆ ಹೆಚ್ಚು ಹೊತ್ತು ಮಾಡಲಿಕ್ಕೆ ಅಂತ ಕೇಳೋದಿಲ್ಲ. ಆಗ ಇವರಲ್ಲಿ ಬಂದು ಕೇಳಿದಾಗ ಇವರು ಕೂಡಲೇ ಒಪ್ಪಿದ್ರು. ಧಾರ್ಮಿಕವಾಗಿ ನೋಡೋದು ಅಂತ ಹೇಳಿದರೆ 60-70 ಎನ್ನುವುದಾಗಿ ಒಂದು ಶಾಂತಿ ಹೋಮ ಮಾಡಿ ಎಲ್ಲರನ್ನು ಕರೆದು ಅವರಿಗೆ ಗೌರವವನ್ನು ಕೊಡುವಂತಹ ಒಂದು ಕ್ರಮ ಇದೆ. ಈ ಸಮಿತಿಯವರು ಏನು ಮಾಡಿದ್ದಾರೆ, ಎಲ್ಲ ಆ 1 ವರ್ಷದಲ್ಲಿ ಕೂಡ ಪ್ರತಿ ತಿಂಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೌರವವನ್ನು ಕೊಡ್ತಾ ಇದ್ದಾರೆ. ಇನ್ನು 70ನೇ ವರ್ಷ ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಸಮಿತಿಯ ಮುಖಾಂತರವಾಗಿ ಶಿಷ್ಯರ ಮುಖಾಂತರವಾಗಿ ಗುರು ವಂದನೆಯೊಂದಿಗೆ ಮಾಡುವಂತಹ ಯೋಗವು ಕೂಡಿ ಬರಲಿ, ಅದನ್ನು ನೋಡುವಂತಹ ಭಾಗ್ಯ ನಮಗೆ ಬರಲಿ. ನಾವು ದೇವರ ಪೂಜೆಯನ್ನು ಮಾಡುವಾಗ ಪರಿವಾರದವರನ್ನು ಸೇರಿಸಿಕೊಂಡು ನಾವು ಪೂಜೆ ಮಾಡೋದು. ಹಾಗೆ ಗುರುಗಳು ವಿದ್ಯೆಯನ್ನು ಹೇಳಿಕೊಡುವಂತಹ ಸಂಸ್ಥೆಯಲ್ಲಿ ಯಾರೆಲ್ಲ ಗುರುಗಳಿದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಗೌರವ ಅರ್ಪಣೆ ಮಾಡಿ ಆಮೇಲೆ ಗುರುಗಳ ಮಧೂರು ಬಾಲಸುಬ್ರಹ್ಮಣ್ಯಂ ಅವರ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲ ಶಿಷ್ಯ ವರ್ಗದವರು ಹಾಗೂ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ನಿರಂತರವಾಗಿ ನಡೀತಾ ಬರಲಿ ಎನ್ನುವುದಾಗಿ ಕ್ಷೇತ್ರ ಸ್ವಾಮಿ ಮಹಾಕಾಳಿ ಲಕ್ಷ್ಮೀ ಜನಾರ್ದನ, ಅದೇ ರೀತಿ ಉಡುಪಿ ಕ್ಷೇತ್ರ ಸ್ವಾಮಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಅನಂತೇಶ್ವರ ಚಂದ್ರಮುನೀಶ್ವರ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ನಾವೀಗ ಸಂಸ್ಮರಣೆ ಹಾಗೂ ಸನ್ಮಾನ ಸಮಾರಂಭಕ್ಕೆ ಬಂದಿರುತ್ತೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ನೆನಪಿಸಿಕೊಳ್ಳಲಿಕ್ಕಿರುವಂತಹ ಸಂಗೀತ ನಾದೈಕನಿಷ್ಠ ದಿವಂಗತ ವಿದ್ವಾನ್ ಸದಾಶಿವರಾವ್ ಬ್ರಹ್ಮ ಇವರನ್ನ ನೆನಪಿಸಿಕೊಳ್ತಾ ಇದ್ದೇವೆ. ಇವರ ಪರವಾಗಿ ಸಂಸ್ಮರಣೆಯ ಪೂರಕವಾಗಿ 2 ಮಾತುಗಳನ್ನು ಆಡಬೇಕು ಅಂತ ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ಬ್ರಹ್ಮಾವರದಲ್ಲಿ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಮುಂತಾದ ಕಲೆಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ದಿವಂಗತ ಶ್ರೀ ಸದಾಶಿವರಾವ್ ಇವರು ಅಲ್ಲಿ ತ್ಯಾಗರಾಜ ಸಂಗೀತ ಸಭಾ ಶಾಲೆ ನಿರ್ಮಿಸಿ ಅದರ ಮೂಲಕ ತುಂಬ ವಿದ್ಯಾರ್ಥಿಗಳಿಗೆ ಸಂಗೀತ ಶಿಕ್ಷಣವನ್ನು ನೀಡಿರುತ್ತಾರೆ. ಆರಂಭದಲ್ಲಿ ಮಂಗಳೂರಲ್ಲಿ ಅವರು ಅಭ್ಯಾಸ ಮಾಡಿದ್ದು, ಸ್ವಲ್ಪ ಸಮಯ ಕಾರ್ಕಳದಲ್ಲೂ ಸಹ ಇದ್ದು ಕಾರ್ಕಳದ ಪ್ರಸಿದ್ಧ ಸಂಗೀತ ವಿದ್ವಾಂಸರಾದ ವ್ಯಾಸಕೃಷ್ಣ ಉಪಾಧ್ಯಾಯ ಅವರೊಂದಿಗೆ ಸುಮಾರು ಕಾರ್ಯಕ್ರಮಗಳನ್ನು ನೀಡಿದ್ದು, ಆಮೇಲೆ ಬ್ರಹ್ಮಾವರಕ್ಕೆ ಬಂದು ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅಲ್ಲಿ ಸಂಗೀತ ಸೇವೆಯನ್ನು ಮಾಡಿರುತ್ತಾರೆ. ಅವರ ಶಿಷ್ಯರಾದ ರಾಮಶೆಟ್ಟಿಗಾರ್ ಬ್ರಹ್ಮಾವರ ಇವರು ಅದನ್ನು ಮುಂದುವರಿಸಿಕೊಂಡು ಬಂದು ಆಮೇಲೆ ಬ್ರಹ್ಮಾವರ ಕನ್ನಡ ಸಂಘದವರು ಶ್ರೀಯುತ ಸದಾಶಿವರಾಯರ ಹೆಸರಿನಲ್ಲಿ ವರ್ಷವೊಂದು ಸಂಗೀತಗಾರರಿಗೆ ಅವರ ನೆನಪಿನ ಒಂದು ಗೌರವವನ್ನು ಸಮರ್ಪಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರುತ್ತಾರೆ. ಇಂತಹ ಕಲಾವಿದರ ಸಂಸ್ಮರಣಾರ್ಥವಾಗಿ ಈ ದಿನ ಮಂಗಳೂರಿನ ಪ್ರಸಿದ್ಧ ಸಂಗೀತಜ್ಞೆ ವಿದುಷಿ ಸತ್ಯವತಿ ಮುಡಂಬಡಿತ್ತಾಯ ಇವರಿಗೆ ನೀಡಲು ತುಂಬ ಹರ್ಷಪಡುತ್ತಿದ್ದೇವೆ. ಇಂತಹ ಶ್ರೇಷ್ಠ ಗುರುಗಳನ್ನು ನೆನಪಿಸಿಕೊಂಡು ಇಂದು ನಾವು ಗೌರವ ಸಮರ್ಪಿಸಲಿಕ್ಕಿರುವಂತಹ ಗಾನಕಲಾ ಪ್ರವೀಣೆ ವಿದುಷಿ ಶ್ರೀಮತಿ ಸತ್ಯವತಿ ಮುಡಂಬಡಿತ್ತಾಯ ಇವರನ್ನ ಸನ್ಮಾನಿಸಬೇಕು ಎಂಬುದಾಗಿ ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಸದಸ್ಯರನ್ನ ಕೇಳಿಕೊಳ್ತಾ ಇದ್ದೇನೆ. ಮಧುರ ಮಿಲನ ಸಕಲ ಗುರು ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯ ಅಭಿನಂದನ ಅಭಿವಂದನ ಗುರು ಸ್ಮರಣ ಅಭಿನಂದನ ಅಭಿವಂದನ 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 ಅಭಿವಂದನ. ಈ ಸಂಸ್ಥೆ ನಿಜವಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಉಂಟು. ವಿದ್ವಾನ್ ಮಧೂರ್ ಬಾಲಸುಬ್ರಹ್ಮಣ್ಯಂ ಅವರ ಶಿಷ್ಯರಾಗಿದ್ದೀರಿ.
ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಸಂಗೀತ ನಮ್ಮ ಕೊನೆ ಉಸಿರಿನವರೆಗೆ ಬರ್ತದೆ. ಸಂಗೀತವನ್ನು ಬಿಡಬೇಡಿ. ಸಂಗೀತದಿಂದ ಕೊಡುವಷ್ಟು ಸಂತೋಷ ಬೇರೆ ಯಾವುದರಲ್ಲೂ ಸಿಕ್ಕುವುದಿಲ್ಲ. ನನ್ನ ಪ್ರಕಾರ ನಾನು 35 ವರ್ಷ ಲೇಡಿ ಶಾಲೆಯಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಕಲಿಸಿದ್ದೇನೆ. ಆದರೆ ಸಂಗೀತದಷ್ಟು ಸಂತೋಷ ನನಗೆ ಆಗಲಿಲ್ಲ. ಪರಮಾತ್ಮನನ್ನು ಒಲಿಸ್ಕೊಳ್ಬೇಕಾದ್ರೆ ಸಂಗೀತವೇ ಮುಖ್ಯ. ಮದ್ದೂರು ಬಾಲಸುಬ್ರಹ್ಮಣ್ಯಂ ಅವರು ಹಲವಾರು ಶಿಷ್ಯರನ್ನು ಹೊಂದಿದ್ದಾರೆ. ಅವರ ಧರ್ಮಪತ್ನಿಯವರು ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸನ್ಮಾನಿಸುವುದು ನಿಜವಾಗಿ ಅರ್ಥಪೂರ್ಣವಾದದ್ದು. ಇಂಥ ಸನ್ಮಾನಗಳು ನನಗೆ ತುಂಬ ಆಗಿದೆ. ಆದರೆ ಈ ರೀತಿಯಲ್ಲಿ ಇಷ್ಟು ಗೌರವಪೂರ್ಣವಾಗಿ ಸನ್ಮಾನವು ಒಂದು ಸಂಗೀತಗಾರರಿಗೆ ಕೊಡೋದು ಬಹಳ ವಿಶೇಷ. ಪರಮಾತ್ಮ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಲಿ, ಸಂಗೀತವನ್ನು ಕಲಿಸಲಿ, ಅವರು ನಿರಂತರವಾಗಿ ಕಲಿಸಲಿ. ಅವರ ಧ್ವನಿ ಮಾಧುರ್ಯ ಭಾಳ ಚೆನ್ನಾಗಿದೆ. ನನಗೆ ಸಪೋರ್ಟಾಗಿ ನನ್ನ ಮಗ, ಸೊಸೆ, ಮೊಮ್ಮಗಳು, ನನ್ನ ಮೊಮ್ಮಗ ಎಲ್ಲ ಸಪೋರ್ಟಾಗಿದ್ದಾರೆ. ಆದ್ದರಿಂದ ನಾನು ಇಷ್ಟ ಮಟ್ಟಿಗಿದ್ದೇನೆ. ಭಾಳ ಚೆನ್ನಾಗಿ ಆಯಿತು ಪ್ರೋಗ್ರಾಮ್. ಮದ್ದೂರು ಬಾಲಸುಬ್ರಹ್ಮಣ್ಯನವರು ಕೊಟ್ಟ ಕಾರಣ ಇದೆಲ್ಲ ಆಯಿತು. ವೇದಿಕೆಯಲ್ಲಿದ್ದವರಿಗೆಲ್ಲ ತುಂಬ ಧನ್ಯವಾದ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದ ಇನ್ನೊಂದು ಅಂಗ, ಇನ್ನೊಂದು ಸಂಸ್ಮರಣೆ. ಗಾಯನ, ವಾದನ, ಬೋಧನಾ ನಿಪುಣ ದಿವಂಗತ ವಿದ್ವಾನ್ ಬಿ ನರಸಿಂಹರಾವ್ ಮಂಗಳೂರು ಇವರ ಸಂಸ್ಮರಣೆಯಲ್ಲಿ 2 ಮಾತುಗಳನ್ನಾಡಬೇಕು ಅಂತ ಗುರುಗಳಾದ ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಮಂಗಳೂರಿನ ಹೆಸರಾದಂಥ ಶ್ರೀಯುತ ಬಿ ನರಸಿಂಹರಾವ್ ಇವರು ಪ್ರತಿಭಾನ್ವಿತ ಸಂಗೀತ ವಿದ್ವಾಂಸರಾಗಿದ್ದು ಹಾಡುಗಾರಿಕೆ, ಹಾರ್ಮೋನಿಯಂ ಮುಂತಾದ ವಿದ್ಯೆಗಳಲ್ಲಿ ಪರಿಣಿತರಾಗಿದ್ದು ಸೈಂಟ್ ಅಲೋಶಿಯಸ್ನಲ್ಲಿ ಚಿತ್ರಕಲೆ ಹಾಗೂ ಸಂಗೀತ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ನೆರೆ ರಾಜ್ಯದ ಕೇರಳ ಮುಂತಾದ ಕಡೆ ಕಾರ್ಯಕ್ರಮವನ್ನು ನೀಡಿ ಸಾಮಾನ್ಯ ಎಲ್ಲ ನೃತ್ಯ ಶಿಕ್ಷಕರೊಂದಿಗೆ ಸಂಗೀತ ಸಂಯೋಜನೆ ಹಾಗೂ ಅವರಿಗೆ ಪಕ್ಕವಾದ್ಯದಲ್ಲಿ ಭಾಗವಹಿಸಿ ತುಂಬ ಶಿಷ್ಯರನ್ನು ಹೊಂದಿರುವ ಶ್ರೀಯುತ ನರಸಿಂಹರಾವ್ ಇವರು ಈ ಸಂಗೀತಕ್ಕೆ ನೀಡಿದ ಸವಿ ನೆನಪಿನ ಸ್ಮರಣೆಗಾಗಿ ಇಂದಿನ ಸನ್ಮಾನವನ್ನು ಶ್ರೀಮತಿ ಕಾಂಚನ ಹೇಮಾ ಸುಬ್ಬರಾವ್ ಇವರಿಗೆ ನೀಡಲು ತುಂಬ ಹರ್ಷಪಡುತ್ತಿದ್ದೇವೆ. ಇಂತಹ ಶ್ರೇಷ್ಠ ಗುರುಗಳ ನೆನಪಿನಲ್ಲಿ ಇಂದು ನಾವು ಗೌರವ ಸಮರ್ಪಿಸಲಿಕ್ಕಿರುವಂತಹ ಇನ್ನೋರ್ವ ಸಂಗೀತ ಶ್ರೇಷ್ಠರು ಸರಸಗಾನ ಕಲಾ ಪ್ರವೀಣಿ ವಿದುಷಿ ಶ್ರೀಮತಿ ಹೇಮಾ ಸುಬ್ಬರಾವ್ ಕಾಂಚನ ಇವರನ್ನ ಸನ್ಮಾನಿಸಬೇಕು ಅಂತ ವಿದ್ವಾನ್ ಮಧೂರು ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಎಲ್ಲ ಸದಸ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ಮಧುರ ಮಿಲನ ಸಕಲ ಗುರು ನಮನ, ಮಧುರ ಮಿಲನ ಸಕಲ ಗುರು ಸಂಸ್ಮರಣ, ಸಮಯಾಭಿನಂದನ ಅಭಿವಂದನ, ಗುರು ಸ್ಮರಣಾಭಿನಂದನ ಅಭಿವಂದನ, ಅಭಿವಂದನ ಅಭಿವಂದನ. ಎಲ್ಲರಿಗೂ ವಂದನೆಗಳು. ಸಂಗೀತ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಕಾಂಚನ ಊರಲ್ಲಿ ಸಂಗೀತದ ಗುರುಕುಲವನ್ನು ನಡೆಸುತ್ತಾ ನಮ್ಮ ಗುರುಗಳಾದ ಕಾಂಚನ ವೆಂಕಟಸುಬ್ರಹ್ಮಣ್ಯ ಅಯ್ಯರ್ ಅವರು ಅನೇಕ ಶಿಷ್ಯರನ್ನು ತಯಾರಿಸಿ ಅವರ ಶ್ರೇಷ್ಠತೆ ಹಾಗೂ ಅವರ ಶ್ರೇಯಸ್ಸಿಗಾಗಿ ಕಾಂಚನದಲ್ಲಿ ಅನೇಕ ಸಂಗೀತ ಉತ್ಸವಗಳನ್ನು ನಡೆಸುತ್ತಾ ಬಂದರು. ಅವರ ಶಿಷ್ಯರ ಪೈಕಿ ನಾನೂ ಒಬ್ಬಳು. ನನಗೆ ನನ್ನ ಅಪ್ಪ ಅಮ್ಮ ಗುರುಗಳ ಹಾಗೂ ನನ್ನ ಪತಿ KV ಸುಬ್ಬರಾವ್ ಇವರ ಪ್ರೋತ್ಸಾಹವು ತುಂಬ ಇತ್ತು. ಅದೇ ದಾರಿಯಲ್ಲಿ ನನ್ನ ಮಕ್ಕಳಾದ KS ವಸಂತಕೃಷ್ಣ, ವಸುಂಧರ, KS ರಾಘವೇಂದ್ರ ಮತ್ತು ಮೊಮ್ಮಕ್ಕಳನ್ನು ಆ ರೀತಿಯಲ್ಲಿ ನಾನು ಸಂಗೀತದಲ್ಲಿ ಬೆಳೆಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದೇನೆ. ಕಾಂಚನದಲ್ಲಿಯೇ ಸಂಗೀತವನ್ನು ಅಭ್ಯಾಸ ಮಾಡಿ ಅದರ ಗುರುಕುಲದ ಪರಂಪರೆಯನ್ನು ಉಳಿಸಿ ಬೆಳೆಸಿ ನಮ್ಮ ಈ ಉಡುಪಿ ಕ್ಷೇತ್ರದಲ್ಲಿ ಸಂಗೀತವನ್ನು ಬೆಳೆಸುತ್ತಾ ಬಂದ ಮಧೂರು ಬಾಲಸುಬ್ರಹ್ಮಣ್ಯಂ ಅವರು ಶ್ರೇಷ್ಠ ಸಂಗೀತಗಾರರಲ್ಲಿ ಒಬ್ಬರಾಗಿರುತ್ತಾರೆ. ಅವರಿಗೆ ನಾನು ಅನೇಕ ಧನ್ಯವಾದಗಳನ್ನು ಹೇಳುತ್ತಾ ಇದ್ದೇನೆ. ನನ್ನನ್ನು ಕಾಂಚನದಿಂದ ಬರಮಾಡಿಕೊಂಡು ಇಲ್ಲಿಯವರೆಗೆ ಈ ಸಂಗೀತಗಾರರಿಗೆ ಪರಿಚಯಿಸಿ
ಮತ್ತು ನನಗೆ ಇಲ್ಲಿ ಗೌರವವನ್ನು ಕೊಟ್ಟದ್ದಕ್ಕಾಗಿ ನಾನು ಬಾಲಸುಬ್ರಹ್ಮಣ್ಯಂ ಹಾಗೂ ಈ ಮಧುರು ಮಾಧುರ್ಯ ಸಮಿತಿಯ ಎಲ್ಲ ಕಾರ್ಯಕರ್ತರುಗಳಿಗೂ ನಾನು ಆಭಾರಿಯಾಗಿದ್ದೇನೆ. ಆ ಶ್ರೀಕೃಷ್ಣನು ನಮಗೆಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹಾರೈಸುತ್ತೇನೆ. ವೀಕ್ಷಕರೇ, ಇಂದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂಗ, ಇಷ್ಟೆಲ್ಲ ಕಾರ್ಯಕ್ರಮವನ್ನ ತಮಗೆ ನೀಡಿರುವಂತಹ, ಇಷ್ಟೆಲ್ಲ ದಾಖಲೀಕರಣಕ್ಕೆ ಕಾರಣೀಭೂತರಾದಂತಹ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಗುರು ಶ್ರೇಷ್ಠ, ಇಂದಿನ ಪ್ರಾದೇಶಿಕ ಕಾರ್ಯಕ್ರಮದಲ್ಲಿ ನಾವು ಸನ್ಮಾನ ನೀಡಿರುವಂತಹ ಸರಳ ಸಜ್ಜನಿಕೆಯ ಶ್ರೇಷ್ಠ ಸಂಗೀತ ಸಾಧಕ, 7 ದಶಕಗಳ ಸಂಗೀತದ ಸಾಧನೆಯನ್ನು ತೋರಿಸಿ ನಾಡಿನಾದ್ಯಂತ, ದೇಶದಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಕಲಾವಿದರನ್ನ ನಮ್ಮ ಈ ಸಂಗೀತ ಕ್ಷೇತ್ರಕ್ಕೆ ನೀಡಿರುವಂತಹ ಗುರುಶ್ರೇಷ್ಠ ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಇವರನ್ನ ಸಂದರ್ಶಿಸಲಿಕ್ಕಿದ್ದಾರೆ ವಿಶ್ರಾಂತ ಆಕಾಶವಾಣಿ ಅಧಿಕಾರಿಗಳು ಶ್ರೀ ಶ್ಯಾಮ್ ಭಟ್ ಹಾಗೂ ವಿದ್ವಾನ್ ಶ್ರೀ ಸೂರಳಿ ಗಣೇಶ್ ಮೂರ್ತಿ ಇವರು. ನಾವೆಲ್ಲರೂ ಕಾತುರದಿಂದ ಎದುರು ನೋಡುತ್ತಿರುವಂತಹ ಗುರುಗಳ ಅಂತರಾಳದ ಮಾತುಗಳಿಂದ, ಹೃದಯ ಸ್ಪರ್ಶಿ ಮಾತುಗಳಿಂದ ನಮ್ಮನ್ನ ಸಂತೋಷಪಡಿಸಲಿಕ್ಕಿದ್ದಾರೆ ಗುರುಗಳೊಂದಿಗೆ ನೇರ ಸಂದರ್ಶನದಲ್ಲಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆಗೆ ವಿದ್ವಾನ್ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುರಳಿ ಗಣೇಶ್ ಮೂರ್ತಿಯವರು ಇದ್ದಾರೆ. ಇದೊಂದು ವಿಶೇಷ ಸಂದರ್ಭ. ಮಧುರು ಬಾಲಸುಬ್ರಹ್ಮಣ್ಯಂ ಅವರನ್ನು ಅಭಿನಂದನೆ ಮಾಡಬೇಕು ಅನ್ನುವ ಒಂದು ಆಕಾಂಕ್ಷೆಯಿಂದ ವರ್ಷಪೂರ್ತಿ ಕಾರ್ಯಕ್ರಮಗಳನ್ನು ಅವರ ಅಭಿಲಾಷೆಯಂತೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಅವರು ಕೊಟ್ಟಂತಹ ಒಂದು ವಿಶೇಷ ಸಾಧನೆಯನ್ನು ನಾವು ಅವರ ಮಾತಿನಲ್ಲೇ ಕೇಳಲಿಕ್ಕಿದ್ದೇವೆ. ಅವರು ಒಬ್ಬರು ವಿಶೇಷವಾದ ವ್ಯಕ್ತಿ, ಸೌಜನ್ಯ ವ್ಯಕ್ತಿ, ಜೊತೆಗೆ ಅನೇಕ ಅಭಿಮಾನಿಗಳು, ಅನೇಕ ಶಿಷ್ಯಂದರು, ಆ ಶಿಷ್ಯಂದರ ಮೂಲಕ ಮತ್ತೆ ಅನೇಕ ನೂರಾರು ಶಿಷ್ಯಂದರನ್ನು ತಯಾರು ಮಾಡಿದ್ದಾರೆ. ಹಾಗಾಗಿ ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿರುವಂತಹ ಒಂದು ಕೊಡುಗೆ ವಿಶೇಷವಾದ್ದು. ಜೊತೆಗೆ ಅವರ ಸಹಪಾಠಿಗಳಾಗಿ ಅವರ ಜೊತೆಗೆ ಬೆಳೆದು ಬಂದವರು ಗಣೇಶ್ ಮೂರ್ತಿಯವರು. ಅವರು ಕೂಡ ಒಟ್ಟಿಗೆ ನಮಗೆ ಇಲ್ಲಿ ಉಪಸ್ಥಿತರಿರುವಂಥದ್ದು ತುಂಬ ಖುಷಿ ಕೊಟ್ಟಿದೆ. ಇಬ್ಬರಿಗೂ ಸ್ವಾಗತ ಸರ್. ನಮಸ್ಕಾರ. ಧನ್ಯವಾದಗಳು. ಮಧುರ್ ಸರ್ ಅವರು, ಈಗ ಈ ನಿಮ್ಮ ಹೆಸರ ಜೊತೆಗೆ ಒಂದು ಮಧುರು ಸೇರಲಿಕ್ಕೆ ಕಾರಣ ಏನು? ಅಂದರೆ ಮಧುರಿನಲ್ಲೇ ನೀವು ಹುಟ್ಟಿ ಎಷ್ಟು ವರ್ಷಗಳ ಕಾಲ ಅಲ್ಲೇ ಇದ್ದರೆ, ನಂತರದಲ್ಲಿ ನೀವು ಬೇರೆ ಕಡೆಗೆ ಬಂದು ಸಂಗೀತಾಭ್ಯಾಸ ಮಾಡಿರುವಂಥದ್ದು, ಶಿಷ್ಯರನ್ನು ತಯಾರು ಮಾಡಿರುವಂಥದ್ದು, ಈ ಬಗ್ಗೆಲ್ಲ ನೀವು ನಮಗೆ ಹೇಳಬೇಕು. ಮೊದಲು ಮಧುರು ಸೇರ್ಕಲಿಕ್ಕೆ ಕಾರಣ ಏನಂತ ಹೇಳಿ. ಮಧುರು ನಾವು ಹುಟ್ಟಿ ಬೆಳೆದ ಊರು. ಅಲ್ಲಿ ಮಧುರು ಸಿದ್ಧಿವಿನಾಯಕ ಗಣಪತಿ ದೇವಸ್ಥಾನ ಭಾರಿ ಪ್ರಸಿದ್ಧ, ಕಾಸರಗೋಡು ಜಿಲ್ಲೆ ತಾಲೂಕು. ಅಲ್ಲಿ ದೇವಸ್ಥಾನದ ಹತ್ತಿರ ನಮ್ಮ ಮನೆಯೂ ಇತ್ತು. ಆಮೇಲೆ ದೇವಸ್ಥಾನದಲ್ಲಿ ಉತ್ಸವ ಟೈಮಿಗೆ ಅಥವಾ ಬಾಕಿ ಸಮಯದಲ್ಲೂ ನಮ್ಮ ಮನೆಯವರಿಗೆ ಮೊದಲಿಂದಲೂ ಅಲ್ಲಿ ಕೈಂಕರ್ಯ ಇತ್ತು. ಆದ ಕಾರಣ ನಾನಲ್ಲಿ 3ನೇ ಕ್ಲಾಸ್ ತನಕ ಅಲ್ಲಿ ಒಂದು 8 ವರ್ಷ ತನಕ ನಾನು ಹುಟ್ಟಿದ ಮೇಲೆ ಮಧುರಲ್ಲಿದ್ದೆ. ನಮ್ಮ ಅಜ್ಜಂದರು ಅವರ ತಂದೆಯವರೆಲ್ಲ ಅಲ್ಲೇ ಇದ್ದು ಬೆಳೆದವರು. ಹಾಗೆ ತಂದೆಯವರಿಗೆ ಸಹ ಒಂದು ಸಣ್ಣ ಒಂದು ಹೋಟ್ಲು ಎಲ್ಲ ಇತ್ತು. ಅಜ್ಜಂದ್ರೆಲ್ಲ ಇದ್ದಾಗ ಅವರು ದೇವಸ್ಥಾನದ ಕೆಲಸ ಮಾಡ್ತಿದ್ದರು. ಹಾಗೆ ನಾನಲ್ಲಿ ಊರಿನವನು ಮಧುರಿನವನು ಆದ ಕಾರಣ ನಾನು ಮಧುರು ಅಂತ ಹೇಳಿಕೊಂಡು ಊರಿನ ಹೆಸರು ಮತ್ತು ನಮ್ಮ ದೇವರ ಊರಿನ ಹೆಸರು ಅಂತ ಆಯಿತು. ಹಾಗೆ ಮಧುರು ಅಂತ ಇಟ್ಕೊಂಡು ಅದೇ ಹೆಸರನ್ನು ಕಂಟಿನ್ಯೂ ಮಾಡಿಕೊಂಡು ಎಲ್ಲಿ ಹೋದರೂ ಮಧುರು ಬಾಲಸುಬ್ರಹ್ಮಣ್ಯಂ ಉಡುಪಿ, ಎಲ್ಲಿ ಹೋದರೂ ಮಧುರು ಬಾಲಸುಬ್ರಹ್ಮಣ್ಯಂ ಹರಿಹರಪುರ, ಎಲ್ಲಿ ಹೋದರೂ ಮಧುರು ಬಾಲಸುಬ್ರಹ್ಮಣ್ಯಂ ಶಿವಮೊಗ್ಗ. ಈ ಥರ ನಮ್ಮದು ಹೆಸರಿನೊಟ್ಟಿಗೆ ಮಧುರು ಇರಲೇಬೇಕು, ಬಾಕಿ ಹಾಗೆ ಆಯ್ತು. ಸರ್, ಇವಾಗಲೂ ನೀವು ಆ ಮಧುರು ಜಾತ್ರೆ ಸಂದರ್ಭದಲ್ಲಿ ವಿಶೇಷವಾಗಿ ಪಾಲ್ಗೊಳ್ಳುವಂಥದ್ದು ಹಿಂದೆ ನೀವು ಹೇಳಿದ್ರಿ ನನ್ನ ಜೊತೆಗೆ. ಅದು ಏನು ವಿಶೇಷತೆ ಅಂತ? ಅದು ನಮಗೆ ನಮ್ಮ ಮನೆತನಕ್ಕೆ ಹಿಂದಿಂದ ದೇವಳದಲ್ಲಿ ಒಂದು ಉತ್ಸವ ಟೈಮಿಗೆ ಅಲ್ಲಿ ನಮಗೆ ಪಾಲ್ಯ ತಯಾರು ಅಂತ ಹೇಳ್ತಾರೆ. ಅಂದರೆ ಅಲ್ಲಿಯ ತಂತ್ರಿಗಳೊಟ್ಟಿಗೆ ನಾವು ಅವರಿಗೆ ಸಹಕರ್ಮಿಗಳಾಗಿರಬೇಕು. ಆ ಪಾಲ್ಯ ಹಿಡಿಯೋದು ನಮ್ಮ ಮನೆತನಕ್ಕೆ ಬಿಟ್ಟಿದ್ದದು.
ಆದ ಕಾರಣ ನಮ್ಮ ಅಡ್ಡ ಹೆಸರು ಹೊಳ್ರು ಆ್ಯಕ್ಚುಲಿ ಸಾಲಿಗ್ರಾಮ ಇಲ್ಲಿಯವರು ನಾವು ಆ್ಯಕ್ಚುಲಿ ಕಾರಣಾಂತರದಿಂದ ಅಲ್ಲಿ ಮುಂದೆ ಹೋಗಿ ಮಂಜೇಶ್ವರ ಹತ್ರ ಕೈಯಾರು ಅಂತ ಅಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಮಧೂರಿಗೆ ಹೋದ್ದು. ಅಂದರೆ ಈ ಕೆಲಸಕ್ಕೆ ಅಂತಲೇ ಇರ್ಬೋದು ಅಂತ ಕಾಣುತ್ತೆ ನನಗೆ ಯಾರ ಮುಖಾಂತರ. ಹಾಗೆ ಅಲ್ಲಿ ಹೋದ ಮೇಲೆ ಅಲ್ಲಿ ಮಾಯ್ಪಾಡಿ ಅರಸರ ಮನೆತನದ್ದು ದೇವಸ್ಥಾನ ಉತ್ಸವಕ್ಕೆ ನಮ್ಮ ಮನೆತನಕ್ಕೆ ಕರೆದು ಒಂದು ಇಂಥ ಕೆಲಸ ನೀವು ಮಾಡಬೇಕು ಅಂಥೇಳಿ ಆ ಕಡೆಯಿಂದ ಆದೇಶ ಬಂದಿತ್ತು. ಅದರಂತೆಯೇ ಉತ್ಸವಕ್ಕೆ ನಾವು 7 ದಿವಸನೂ ಅಲ್ಲಿ ಇರಲೇಬೇಕು. ಅಲ್ಲಿ ಊರಲ್ಲಿದ್ದಾಗ ಎಲ್ಲ ದಿವಸನೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೆಲಸಗಳು ಕೆಲವೇ ಇದ್ದರೆ ಮಾಡ್ಕೊಂಡ್ಬರ್ತಿದ್ವಿ. ಈಗ ನಾವು ದೂರ ಇರುವ ಕಾರಣ ಉತ್ಸವ ಟೈಮಿಗೆ ಹೋಗಿ ಮಾಡ್ತಿದ್ದೀವಿ. ಅಲ್ಲಿ ಧ್ವಜ ಆರೋಹಣ ಮಾಡುವಂಥದ್ದು ಗರುಡ ಅಂತ ಹೇಳ್ತೀವಿ ನಾವು. ಅದನ್ನು ದೇವರೊಟ್ಟಿಗೆ ಒಂದು ಸುತ್ತು ಬಂದು ತಂದು ಧ್ವಜ ಏರಿಸುವಲ್ಲಿಗೆ ಅಲ್ಲಿ ಆ ಜಾಗಕ್ಕೆ ರಾಜಾಂಗಣ ಅಂತ ಹೆಸರು, ಅಲ್ಲಿ ತಂದು ಇಡಬೇಕು. ಆಮೇಲೆ ನಮಗೆ ಒಂದು ಮರ್ಯಾದೆ ಅಂತ ಹೇಳಿ ದೇವಸ್ಥಾನ ವತಿಯಿಂದ ಒಂದು ವೀಳ್ಯದೆಲೆ ಅಡಿಕೆ ಕೊಟ್ಟು ಅವರು ಆಮೇಲೆ ಅದನ್ನು ಆರೋಹಣ ಮಾಡ್ತಾರೆ. ಅದೇ ಥರ ಅವರೋಹಣದಲ್ಲೂ ಸಹ 5ನೇ ದಿವಸ ಅವಭೃತ ಆದಮೇಲೆ ಗರುಡನ್ನು ಇಳಿಸ್ಬೇಕಾದ್ರೆ ಇದೇ ನಮಗೆ ಕರೆದು ಅಲ್ಲಿ ಕೂರಿಸಿ ಮರ್ಯಾದೆ ಕೊಟ್ಟು ಇದನ್ನು ಕೊಟ್ಟು ಮತ್ತು ನಾವು ಅದನ್ನು ಅವರಿಗೆ ಇಳಿಸ್ಲಿಕ್ಕೆ ಒಂದು ನಮ್ಮ ಒಪ್ಪಿಗೆ ತಗೊಂಡ ಹಾಗೆ, ನಾವೇನು ದೊಡ್ಡ ಜನ ಅಲ್ಲ, ಆದರೂ ಅದು ಹಿಂದಿಂದ ಬಂದ ಪದ್ಧತಿ, ಅದು ಈಗಲೂ ಸಹ ನಡ್ಕೊಂಡು ಬರ್ತಾ ಉಂಟು. ಮತ್ತು 7 ದಿವಸನೂ ನಾವು ಅಲ್ಲಿ ಉತ್ಸವದಲ್ಲಿ ಇರಲೇಬೇಕು. 5 ದಿವಸನೂ 5 ಅಂದರೆ ಶುರುವಿನ ದಿವಸ ಹೋಗ್ತೀವಿ, ಮರು ದಿವಸನೂ ಎಲ್ಲ ಇದ್ದು 5 ಮುಂದೆ ಒಂದು ದಿವಸ ಹಿಂದಿನ ದಿವಸ ಹೀಗೆ 7 ದಿವಸನೂ ನಮಗೆ ಅಲ್ಲಿ ಕೈಂಕರ್ಯ ಇದೆ. ಈ ಕಾಂಚನದ ಒಂದು ಶೈಲಿ ಅಂತ ಹೇಳಿ ನಿಮ್ಮದೀಗ ಅದೊಂದು ವಿಶೇಷವಾಗಿ ಗುರುತಿಸುವಂಥದ್ದು, ನೀವು ಹಾಡುವಂಥದ್ದು ಶೈಲಿ, ಕಾಂಚನದ ಶೈಲಿ, ಅದು ನಿಮ್ಮಲ್ಲೇ ಉಳ್ಕೊಂಡಿರುವಂಥದ್ದು ಈಗ ಅಂತ ಹೇಳುವಂಥದ್ದು. ಆ ಕಾಂಚನದಲ್ಲಿ ನಿಮ್ಮ ಅಭ್ಯಾಸ ಅದು ಹೇಗೆ, ಯಾವ ರೀತಿ? ಹೌದು, ನಾನು ಸಂಗೀತ ಕಲಿತಿದ್ದು ಮಧೂರು ಕಾಸರಗೋಡು ಹತ್ತಿರ ಸಂಪತ್ತಿಲ್ಲ ಅಂತೇಳಿ ಮಾಲಿಂಗ ಶರ್ಮರು ಅಂತಿದ್ದರು. ಅವರ ಮನೆಗೆ ನಮ್ಮ ಸುಬ್ರಾಯ ಮಾಣಿ ಭೋಗತರು ನಮ್ಮ ಗುರುಗಳು, ಮೊದಲನೇ ಗುರುಗಳು. ಅವರು ಚಂಬೆಯವರ ಮನೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಇದ್ಕೊಂಡು ಕಲಿತವರು. ಕಾಸರಗೋಡಿಗೆ ಬಂದು ಆ ಕಡೆ ಎಲ್ಲ ಕ್ಲಾಸ್ ಮಾಡ್ತಿದ್ರು, ಸಂಪತ್ತಿಲಕ್ಕೆ ಬರ್ತಿದ್ರು. ನಮ್ಮ ತಂದೆಯವರಲ್ಲಿ ಮಧೂರು ಬಿಟ್ಟ ಮೇಲೆ ಅಲ್ಲಿ ಹೋಗಿದ್ವಿ. ಅಲ್ಲಿಗೆ ಇವನಿಗೆ ಸ್ವಲ್ಪ ಸಂಗೀತ ಇವ್ರಿಗೆ ಕಲಿಸ್ಬೇಕು ಅಂತ ಕಂಡಿತ್ತು. ಅವ್ರ ಮಕ್ಕಳೆಲ್ಲ ಕಲಿತಿದ್ದು. ಹಾಗೆ ಸಂಗೀತ ಪ್ರಾರಂಭ ಆದ ಮೇಲೆ ಅದು ಹಾಗೆ ಮುಂದುವರೆದು ಸಾಮಾನ್ಯ 63 ತನಕ ಅವ್ರ ಹತ್ರ ಮುಂದುವರಿಯಿತು. ಅದು ಎಲ್ಲೆಲ್ಲ ಅಂದರೆ ಸಂಪತ್ತಿಲ್ಲ ಅಂತಲ್ಲ, ಮತ್ತು ಇನ್ನೊಂದು ಕಡೆ ನಾಂದ್ರೋಡು, ಆಮೇಲೆ ಬದಿಯಡ್ಕ, ಆಮೇಲೆ ಹೀಗೆ ಬೇರೆ ಬೇರೆ ಕಡೆ ಮಂಗಳೂರು ತನಕ ಬಂತು. ಮಂಗಳೂರಲ್ಲಿ ಅವರ ಅತ್ತೆ ಮನೇಲಿ ಇದ್ದುಕೊಂಡು ನಾನು ಕಲಿತಿದ್ದೆ. ಮತ್ತು ಅನಿವಾರ್ಯ ಕಾರ್ಯದಿಂದ ಅವರು ಅಲ್ಲಿ ಕ್ಲಾಸಿಂದ ಅಂದರೆ ಏನೋ ಪ್ರಾಬ್ಲಮಲ್ಲಿ ಅದು ಕ್ಲಾಸಲ್ಲಿಂದ ಕೈದಾಯಿತು. ಆಮೇಲೆ ತಂದೆಯವರಿಗೂ ಅಷ್ಟೊತ್ತಿಗೆ ನಮ್ಮ ತಂದೆಯವರೆಲ್ಲ ಕಾಂಜಂಗಾಡು ಆ ಕಡೆ ಹೋಗಿದ್ದರು. ತಂದೆಯವರಿಗೆ ಮುಂದುವರಿಸಬೇಕಲ್ಲ, ಎಂತ ಮಾಡೋದು, ನಾನು ಮನೇಲೇ ಇದ್ದೆ ಅವಾಗ ಸ್ವಲ್ಪ ದಿವಸ. ಹೀಗೆ ಅಷ್ಟೊತ್ತಿಗೆ ಕಾಂಜಂಗಾಡಲ್ಲಿ ಇರುವೆಲಿ ತಂತ್ರಿಗಳು ಅಂಥೇಳಿ ನನಗೆ ಈಗ ಇಲ್ಲ, ಅವರು ನನಗೆ ಚಿಕ್ಕಪ್ಪ ನನ್ನ ತಾಯಿಯ ತಂಗಿ ಗಂಡ ಆಗ್ತಾರೆ. ಅಂದರೆ ನಮ್ಮ ಅಜ್ಜ ಪೂಜೆ ಮಾಡ್ತಿದ್ರು ಮೊದಲಲ್ಲಿ. ಹಾಗೆ ಅಲ್ಲಿಗೆ ಹೋಗಿ ಮೊದಲಿಂದ ಬಳಕೆ ಇತ್ತು. ಅವರಿಗೆ ಸಂಗೀತ ಅಭಿಮಾನಿಗಳು, ಎಲ್ಲಿ ಹಾಡಿಸೋದು, ಅಲ್ಲಿ ಬಂದವರು ಹಾಡೋರು ಚೆನ್ನಾಗಿ ಹಾಡ್ತಿ ಮರೆ ಹಾಗೆ ಅಂಥೇಳಿ ಎಲ್ಲ ಕಡೆ ಹಾಡಿಸುವಂಥವ್ರು. ಹಾಗೆ ಅಲ್ಲಿಂದ ಇದು ತಂದೆಯವರಿಗೊಂದು ಕಲಿಸ್ಬೇಕು ಅಂತಿತ್ತು. ಅವರು ಸ್ವಲ್ಪ ಖಂಜೀರ ನುಡಿಸುವಂಥದ್ದು, ಆಮೇಲೆ ಇದೆಲ್ಲ ಇತ್ತು. ಅವ್ರು ಸ್ವಲ್ಪ ಆರ್ಟ್ ಬಗ್ಗೆ ಇತ್ತು. ನಮ್ಮ ಅಜ್ಜಂದ್ರಲ್ಲೇ ಯಕ್ಷಗಾನ ಎಲ್ಲ ಹಾಡ್ತಿದ್ರಂತೆ ಭಾಗವತಿಗೆ. ಹಾಗೆ ಅದಾದಮೇಲೆ ಅಲ್ಲಿಂದ ಎಂತ ಮಾಡಿ ನಾನು ಹೇಳಿದ ತಂತ್ರಿಗಳು ಇರುವೆಲ್ಲ ಕೇಶವ ತಂತ್ರಿ ಅಂತಿದ್ದಾರೆ, ಅವ್ರ ಹತ್ರ ಕೇಳಿದರು ಹೀಗೆ ಅಂಥೇಳಿ. ಅವರಿಗೆ ಅಲ್ಲಿ ಕೀಕಂಗೋಡು ತಂತ್ರಿಗಳು ಅಂತಿದ್ದಾರೆ, ಅವರ ಭಾವನೆ ಅಂತ. ಪ್ರಸ್ತುತ ಈಗ ಮೊನ್ನೆ ತನಕ ಉಚ್ಚಿಲ ತಂತ್ರಿಗಳು ಅಂತ ಇಲ್ಲಿದ್ದರು, ಇಲ್ಲಿ ಮಂಗಳೂರಲ್ಲಿ. ಅದು ನಮ್ಮ ಈ ತಂತ್ರಿಗಳ ಭಾವ, ಅಂದರೆ ಅವರ ಅಕ್ಕನೇ ಕೊಟ್ಟಿದ್ದೆ ಇವರಿಗೆ. ಹಾಗೆ ಆ ಸಂಬಂಧದಲ್ಲಿ ಅವರೆಲ್ಲ ಅಲ್ಲಿ ಬರ್ತಿದ್ರು. ಹಾಗೆ ಅವರಿಗೆ ಕಾಂಚನಕ್ಕೆ ಒಳ್ಳೆ ಸಂಬಂಧ. ಕಾಂಚನದ 2 ದೇವಸ್ಥಾನ ಇದೆ, ನಡಪ ಮತ್ತು ಪೆರ್ಲ. ವಿಷ್ಣುಮೂರ್ತಿ ದೇವಸ್ಥಾನ ಅಂಥೇಳಿ ನಡಪದಲ್ಲಿ, ಪೆರ್ಲದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂಥೇಳಿ. ಅಲ್ಲಿ ಪೂಜೆ, ಬ್ರಹ್ಮಕಲಶ ಪೂಜೆ ಎಂಥದಕ್ಕೂ ಅಲ್ಲಿಂದಲೇ ಬರಬೇಕು ತಂತ್ರಿಗಳು. ಹಾಗೆ ಕಾಂಚನಕ್ಕೂ ಇವರಿಗೂ ನಿಕಟ ಸಂಬಂಧ ಇದೆ ತಂತ್ರಿಗಳದ್ದು. ಕಾಂಚನದಲ್ಲಿ ನೀವು ಎಷ್ಟು ವರ್ಷ? ಕಾಂಚನ ನಾನು 4-5 ವರ್ಷ ಇದ್ದೆ. 64ರಿಂದ 69 ಇದ್ದೆ. ಆಮೇಲೆ ಜೂನಿಯರ್ ಆದಮೇಲೆ ಹೊರಟೆ. ಆಮೇಲೆ ಸೀನಿಯರ್ ವಿದ್ಯುತ್ತಿಗೆ ಪುನಃ ಬಂದು ಅಲ್ಲಿ ನಮ್ಮ ಜೊತೆ ವೇಣು ಸಹ ಇದ್ದರು, ಸೀನಿಯರ್ ಕಲಿಯೋತ್ತಿಗೆ ವೇಣುಗೋಚು. ಹಾಗೆ ಗಣೇಶ್ ಮೂರ್ತಿ ಸಹ ಅಲ್ಲಿ ಕಲೀಲಿಕ್ಕೆ ಬರ್ತಿದ್ರು ಆವಾಗ. ಹಾಗೆ ಆ ಥರ ಕಾಂಚನದಲ್ಲಿ ಇದ್ಕೊಂಡು 64ರಿಂದ 69 ತನಕ ಅಲ್ಲಿದ್ದೆ. ಆವಾಗ ಕಾಂಚನ ಶೈಲಿ ಅಂದರೆ
ಸಾಮಾನ್ಯ ಸಂಗೀತದಲ್ಲಿ GNB ಶೈಲಿ ಅಂದರೆ ಯಾರು ಮಾತಾಡಲಿಕ್ಕಿಲ್ಲ. ಮತ್ತು ಅದು ಒಂಥರ ನಿಮಗೆ ಕೇಳೋರಿಗೆ ಒಂದು 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 ಲೈನ್ ಹಾಡಿದ್ರೆ ಸಾಕು ಅಂತ ಕಾಣುವಂಥದ್ದು, ಅದು ಶೈಲಿ ಅದು. ಹಾಗೆ ಸಂಗತಿಗಳು ಅಷ್ಟೇ, ಎಷ್ಟು ತುಂಬ ಬೇಕು ಅಂತಲ್ಲ, ಒಂದು ಲಿಮಿಟ್ ನಿಮಗೆ ಕೇಳುಗರಿಗೆ ಅಟ್ರಾಕ್ಷನ್ ಕೊಡುವಂಥ ಶೈಲಿ. ಸರಿ, ಹಾಗೆ ಆ ಶೈಲಿ ನಮ್ಮ ಗುರುಗಳಿಗೆ ಬಂದಿದೆ. ಅವರು ಅವ್ರ ಹತ್ರ ಕಲಿತಿದ್ದಾರೆ, ಚಂಬೆ ಅವ್ರ ಹತ್ರ ಕಲಿತಾರೆ. ಹಾಗೆ ನಮಗೆ GNB ಕಡೆಯಿಂದಲೂ ಚಂಬೆ ಕಡೆಯಿಂದಲೂ 2 ಗುರುಗಳು ಸಹ ಹಾಗೆ ಜೊತೆಯಾಗಿದೆ. ಹಾಗೆ ಆ ಶೈಲಿ ನನಗೂ ಒಗ್ಗಿತ್ತು, ಮನಸ್ಸಿಗೆ ಒಪ್ಪಿತು. ಹಾಗೆ ಸುಮ್ಮನೆ ಒಂದು ಕೃತಿ ಮಕ್ಕಳು ಚೆಂದ ಹಾಡಿಬಿಟ್ರೆ ಅದು ಕೇಳು ಅಂತ ಕಾಣ್ತದೆ. ಹಾಗೆ ಆ ಕಾರಣ ಆ ಶೈಲಿ ನನಗೆ ಹಿಡಿಯಿತು, ಅದು ನನ್ನ ಹತ್ರ ಉಳ್ಕೊಂಡಿದೆ ಅಂತ ನನ್ನದೊಂದು ಒಂದು ವಿಶೇಷ ಏನಂದರೆ, ಒಂದು ವಿಶೇಷವಾದ ಸಂಗತಿ, ಇಲ್ಲಿ ಗಣೇಶ ಮೂರ್ತಿಯವರು ಇದ್ದಾರೆ, ಹರಿಹರಪುರದ ಈ ಒಂದು ಸಂಪರ್ಕದಲ್ಲಿರುವಂಥವರು. ಈ ಒಂದೇ ವರ್ಷ ಕರ್ನಾಟಕ ರಾಜ್ಯದ ಸಂಗೀತ ನೃತ್ಯ ಅಕಾಡೆಮಿಯ ಕಲಾಶ್ರೀ ಪ್ರಶಸ್ತಿ ದೊರಕಿರುವಂತಹದ್ದು ಒಂದು ವಿಶೇಷವಾದಂತಹ ಒಂದು ಹೆಮ್ಮೆಯ ವಿಷಯ. ಅದು ನೀವು ಜೊತೆಗೆ ಸಹಪಾಠಿಗಳಾಗಿ ಕಲಿತವರು. ಹಾಗಾಗಿ ಈ ಹರಿಹರಪುರದ ಒಂದು ಅರ್ಧ ಶತಮಾನದ ಸಂಪರ್ಕ ನಿಮಗೆ ಹೇಗೆ, ಯಾವ ರೀತಿ ಅಂತ? ನಾನಲ್ಲಿ ಕಾಂಚನ ಆದ ಕೂಡಲೇ ಊರಲ್ಲಿದ್ದೆ. ಆಮೇಲೆ ಕಾಂಚನ ಮೂರ್ತಿಗಳು ಅಂತ ಅವರು ಒಳ್ಳೆ ಮೃದಂಗ ವಿದ್ವಾಂಸರು. ಆ ಕಡೆ ಎಲ್ಲ ಸ್ವಲ್ಪ ಮೃದಂಗ ಯಕ್ಷಗಾನದೊಟ್ಟಿಗೆ ಹೋಗಿ ಮೃದಂಗ ನುಡಿಸಿ ಅಲ್ಲಿಗೂ ಅವ್ರನ್ನ ಒಂದು ಒಳ್ಳೆ ನುಡಿಸಿದ್ರು. ಜನರಿಗೆ ಅಟ್ರಾಕ್ಷನ್ ಸಹ ಇರ್ತಿತ್ತು. ಹಾಗೆ ಅಲ್ಲಿ ಅವ್ರು ಬಾಸ್ ನೋಡಿ, ನೀವು ನಮ್ಮಲ್ಲಿ ಕ್ಲಾಸ್ ಮಾಡಬೇಕು ಅಂತ ಹರ್ಕೋಡು ಮಂಜಿಪ್ಪಾಯಿ ಅಂತಿದ್ದಾರೆ. ಹಾಗೆ ಅಲ್ಲಿ ಮತ್ತು ನಮ್ಮ ಶೃಂಗೇರಿ ಲಕ್ಷ್ಮಣ ಶಾಸ್ತ್ರಿಗಳು ಅಂತೇಳಿ ಅವರ ಕಾರ್ಯಕ್ರಮವನ್ನು ನುಡಿಸಿದ್ರು. ಆವಾಗ ಗಣೇಶ ಮೂರ್ತಿಗಳ ತಂದೆಗಳು ಅವ್ರು ನೋಡಿದರು. ಮಗನಿಗೊಂದು ಮೃದಂಗ ಕಲಿಸ್ಬೇಕು ಅಂತ ಅವ್ರಿಗೆ ಕಂಡಿತ್ತು. ಹಾಗೆ ಅಷ್ಟೊತ್ತಿಗೆ ಇವರೆಲ್ಲ ಕ್ಲಾಸ್ ಶುರು ಮಾಡಿದ್ರು. ನಾನು ಹೋಗ್ಬೇಕಾರೆ ಆವಾಗ ಮೂರ್ತಿಗಳಿಗೆ ಪ್ರಾಬ್ಲಮ್ ಅಂತ ಅವರು ಹಾಡುವರು ಸರಿ ಒಂದು ಆಲಾಪನೆ ಸ್ವರಪ್ರಸ್ತಾರ ಎಲ್ಲ ಮಾಡಿ ಹೇಳಿದರೆ ಮೃದಂಗದ ಫಾಲೋವಿಂಗ್ ಅವರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ ಕಾಣ್ತು. ಮಾರೇ ಬರ್ತೀನಿ ನೀನು ಅಂತಂದರು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಮೂಡ್ನೂರು ರಘುರಾಮು, ನಮ್ಮ ಯಕ್ಷಗಾನ ಚಂಡೆ ಲಕ್ಷ್ಮೀ ಶಮ್ಮಣ್ಣ ಇರಿದ್ದಾರೆ, ಅವರ ಅಣ್ಣ. ಅವರು ನನಗೆ ಗಲಸೆ ಅಲ್ಲಿ ರಘು ಬಾಲ ಅಂದರೆ ಒಂದೇ, ಇಲ್ಲಿ ಸೂರ್ಯ ಕಡೆ ಗಣಪತಿ ಗಣೇಶ ಸುಬ್ರಹ್ಮಣ್ಯ ಅಂತ ಹೀಗೆ ನಮ್ಮದು ಒಂದೊಂದು ಕಡೆ ಒಂದೊಂದು ಪಾಠ ಥರ ಆಗಿದೆ. ಹಾಗೆ ನನಗೆ ರಘು ಅಂದರೆ ನಾವು ಗಲಸೆ ಕಟ್ಟಸ್ಯ. ಹಾಗೆ ಅವರಷ್ಟೊತ್ತಿಗೆ ಇದಕ್ಕೆ ಬೇಕಾಗಿ ಅವ್ರು ತೀರ್ಥಹಳ್ಳಿ ಕಡೆ ಬಂದಿದ್ದರು ಮೂರ್ತಿಗಳು, ಅವರ ರಿಲೇಷನ್ಸು ಹಿಂಗೆ ಉಂಟು. ಹಾಗೆ ರಘು ಇಲ್ಲಿದ್ದಾರಲ್ಲ, ನಾನು ಹೋಗ್ಬೋದು ಅಂಥೇಳಿ ಹಾಗೆ ಆ ಥರದಲ್ಲಿ ಬಂದವರು. ಹಾಗೆ ಹರಿಹರಪುರ ಸಂಪರ್ಕ ಆಯಿತು. ಮಠಕ್ಕೆ ಹೋದೆ, ಮತ್ತು ಇವರಲ್ಲೇ ಇದ್ದೆ. ಇವರ ತಂದೆಯವರು ತಾಯಿಯರೆಲ್ಲ ನಮಗೆ ತಾಯಿ ತಂದೆ ಹೆಂಗೆ ನೋಡ್ಕೊಂಡಿದ್ದಾರೆ. ಹಾಗೆ ಅವರು ಯಾವತ್ತೂ ಅಮ್ಮ, ಇವರ ತಾಯಿ ಗಣೇಶ ಸುಬ್ರಹ್ಮಣ್ಯ ಗಣೇಶ ಹೇಳುವಂಥವ್ರು. ಅವರ ಆಶೀರ್ವಾದದಲ್ಲೇ ಇದು ಇಬ್ಬರಿಗೂ ಸಹ ಒಟ್ಟಿಗೆ ಬಂದಿರ್ಬೋದು ಅಂತ ನಂಗೆ ಕಾಣುತ್ತೆ. ಹಾಗೆ ನಂಗೆ ಬಂದರೆ ಇವನಿಗೆ ಬೇಜಾರಾಗ್ತದೆ, ಇವ ಬಂದು ಅದ ಕಾರಣ ಅವರ ಒಂದು ಆಶಯ ಇರ್ಬೋದು, ಅವರ ಆಶೀರ್ವಾದದಿಂದ ಇರ್ಬೋದು ಅಂತ ನನ್ನೊಂದು. ಹಾಗೆ ಗಣೇಶ ಮೂರ್ತಿಯವರು ಹೇಗೆ ಆ ಸಂದರ್ಭದಲ್ಲಿ ನಿಮ್ಮ ಸಂಗೀತಾಭ್ಯಾಸ ಹೇಗೆ ಆಗ್ತಿತ್ತು, ಒಂದು ಮಾತಲ್ಲಿ ಹೇಳಿಬಿಡಿ. ಸಂಗೀತಾಭ್ಯಾಸ ಅಂದರೆ ನಾನು ನಮ್ಮ ಗುರುಗಳ ಹತ್ರ ಪಾಠ ನಡೀತಾ ಇತ್ತು. ಆ ಸಮಯದಲ್ಲಿ 69ರಲ್ಲಿ ಇವರು ಕಾಂಚನದಲ್ಲಿ ನಡೆಯುವ ತ್ಯಾಗರಾಜ ಆರಾಧನೆ ಸಪ್ತಾಹ ಅಲ್ಲಿ, ಅದಕ್ಕೆ ಉಂಚ ವೃತ್ತಿಗೆ ಶಿಷ್ಯರನ್ನೆಲ್ಲ ಬೇರೆ ಬೇರೆ ಕಡೆ ಕಳಿಸುವಂಥ ಸಂದರ್ಭ. ಹಾಗೆ ನಮ್ಮ ಗುರುಗಳು ಅಲ್ಲಿ ಪಾಠ ಮಾಡ್ಕೊಂಡಿದ್ದಾಗ ಆ ಕಡೆ ಇವರನ್ನು ಕಳಿಸಿದರು. ಇವರನ್ನು ಬಂದಾಗ ಹರಿಹರಪುರದಲ್ಲಿ ನವರಾತ್ರಿ ಸಂದರ್ಭ ನಡೀತಾ ಇತ್ತು. ನವರಾತ್ರಿ ಹಾಡಿದರು. ನಮ್ಮ ತಂದೆಗೆ ಭಾಳ ಸಂತೋಷ ಆಯಿತು. ಒಳ್ಳೆ ಬಾಣಿ, ಒಳ್ಳೆ ಸಂಗೀತ. ನಮ್ಮ ತಂದೆಯೂ ಸ್ವಲ್ಪ ಸಂಗೀತ ಕಲಿತವ್ರೆ. ಹಾಗಾಯಿತು. ಆಮೇಲೆ ಮತ್ತೆ ನಾವು ಪಾಠ ಪ್ರಾರಂಭ ಆಯಿತು. ನಮ್ಮನೆಗೆ ಬರಬೇಕು, ನಮ್ಮ ತಂಗಿಯಂದರಿಗೆಲ್ಲ ಪಾಠ ಮಾಡಬೇಕು ಅಂತ ಅವರು ಕೇಳ್ಕೊಂಡಾಗ ಕಾಂಚನ ಮೂರ್ತಿಯವರು ನಮ್ಮ ಗುರುಗಳು ಅವರು ವ್ಯವಸ್ಥೆ ಮಾಡಿದರು. ಹಾಗಾಗಿ ಸಂಪರ್ಕ ಬೆಳೆಯಿತು. ಮತ್ತು 70ರಿಂದ ನಮ್ಮಲ್ಲಿ ಪಾಠ ಪ್ರಾರಂಭ ಆಯಿತು. ವಿಜಯದಶಮಿಯಿಂದ ಪ್ರಾರಂಭ. ಸರ್, ಅಷ್ಟು ದೂರಕ್ಕೆ ನಿಮಗೆ ಹೋಗಿ ಅಲ್ಲಿ ಪಾಠ ಮಾಡಿ ಮತ್ತೆ ಪುನಃ ಊರಿಗೆ ಬರೋದು? ಇಲ್ಲ, ನಾವು ಅಲ್ಲಿ ನಾವು ಶೆಟ್ಟಿ ಬಿಟ್ಟಲ್ಲೇ ಪಟ್ಟಣ ಅಂತ ಹೇಳಿದಂಗೆ ಹೋದಲ್ಲಿ ಇರ್ತಿದ್ವಿ. ನಮಗೆ ಏನೋ ಕೊರತೆ ಆಗ್ತಿರಲಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆ ಕಾರಣ ಎಲ್ಲ ಮನೆಯೂ ಎಲ್ಲ ಕಡೆನೂ ನಾನು ಎಲ್ಲೆಲ್ಲ ಬಳಕೆ ಇದೆ ಅವರೆಲ್ಲ ನನಗೆ ತುಂಬ ಆತ್ಮೀಯರಾಗಿ ಇರ್ತಿದ್ರು. ಅದು ನನ್ನ ಪುಣ್ಯ. ಆ ನಂತರ ನಾವೀಗ ಈ ಉಡುಪಿಗೆ ಬಂದ ಮೇಲೆ ಇಲ್ಲಿ ಈಗ ಒಂದು ಈ ಸಂಗೀತ ಸಂಸ್ಥೆ ಹುಟ್ಟಿಕೊಳ್ಳಿಕ್ಕೆ ಅಷ್ಟು ಶಿಷ್ಯಂದ್ರನ್ನು ನೀವು ತಯಾರು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮಗೆ, ಯಾವ ರೀತಿ ಅಂತ? ಅಲ್ಲ, ನನಗೆ ಏನೋ ಒಂದು ಅಲ್ಲಿದ್ದಾಗ ನನಗೆ ಒಂದು ಅದರ ಬೇಸ್ ಸಿಕ್ಕಿತ್ತು. ಶಿವಮೊಗ್ಗ ತನಕ ಕ್ಲಾಸ್ ಮಾಡ್ತಿದ್ದೆ. ಒಂದು 2-3 ವರ್ಷಕ್ಕೆ ಒಂದು ಮಕ್ಕಳು ಸ್ವಲ್ಪ ಒಂದು ಕೃತಿ ಹಾಡುವಂಥದ್ದು, ಒಂದು ಗೀತೆ ಹಾಡುವಂಥದ್ದು. ನಾವು ಹಾಗೆ ತ್ಯಾಗರಾಜನ ಹಾಗೆ ಶುರು ಮಾಡಿದ್ದು. ಅಲ್ಲಿ ದೀಪೋತ್ಸವ ಟೈಮ್ಗೆ ನಮ್ಮ ಸ್ಟೂಡೆಂಟ್ ಸೇರಿಕೊಂಡು ಸುಮ್ಮನೆ ಒಂದು ಮಾಡಿದ್ವಿ. ಜನಗಳ ಪ್ರತಿಕ್ರಿಯೆ ಚೆನ್ನಾಗಿತ್ತು.
ಊರಿನವರೆಲ್ಲ ಸೇರಿದ್ರು, ನಾವು ಮಾಡೋಣ ಹೇಗೆ. ಅಷ್ಟೊತ್ತಿಗೆ ನಮ್ಮ ಗುರುಗಳು ತೀರಿ ಹೋಗಿ ಆಗಿತ್ತು. ನಾವು ತ್ಯಾಗರಾಜನಿಗೆ ಇಲ್ಲಿ ರಾತ್ರಿ ಇಲ್ಲಿಂದ ಸಾಯಂಕಾಲ ಹೊರಟ್ಕೊಂಡು ಹರಿಹರಪುರದಿಂದ ಬಸ್ಸಲ್ಲಿ ಹೋಗ್ಕೊಂಡು ರಾತ್ರಿ 12 ಗಂಟೆ 1-2 ಗಂಟೆಗೆಲ್ಲ ಅಲ್ಲಿ ಕಾಂಚನಕ್ಕೆ ಶಾಲೆಯಲ್ಲಿ ಮಾಡ್ಕೊಂಡು ಬೆಳಗ್ಗೆ ಪಾಂಚ ತನಕ ನಾವಿಬ್ಬರು ಸಹ ಹೋಗಿದ್ದು ಎಷ್ಟೋ ಸಲ ಇದೆ. ಹಾಗೆ ಅದೊಂದು ಸಾಹಸನೇ. ಯಾವ ಲಾರಿ ಎಲ್ಲರೂ ಹೊತ್ಕೊಂಡು ಹೋದ್ರೆ ನಮ್ಗೆ ಗೊತ್ತೇ ಇಲ್ಲ. ಹಾಗೆ ಅಂತೂ ಇವರ ಅಮ್ಮನಿಗೆ ಸುಬ್ರಹ್ಮಣ್ಯ ಇದ್ದಾರೆ ಅಂತ ಬಿಟ್ಟರೆ ಅವರಿಗೊಂದು ಧೈರ್ಯ. ಹಾಗೆ ಅಂತೂ ನಾವು ಹೊರಟ್ಕೊಂಡು ಹೋಗಿ ಅಲ್ಲಿ ಆ ಥರ ಇದ್ವಿ. ಹೋಗಿ ಆಮೇಲೆ 82ಕ್ಕೆ ಅವರು ತೀರೋದ್ರು ಗುರುಗಳು. ಆಮೇಲೆ ನಾವೇ ಇದನ್ನು ಮುಂದುವರಿಸಿದ್ದೇವೆ. ನಮ್ಮಲ್ಲಿ ಆ ಮಕ್ಕಳೆಲ್ಲ ಹಾಡುವಂಥ ಇದ್ದಾರೆ, ಸಣ್ಣಕ್ಕೊಂದು ಮಾಡೋಣ, ನಾವು ಇಷ್ಟು ವರ್ಷ ಕಲಿತಿದ್ದಕ್ಕೆ ತ್ಯಾಗರಾಜರದೊಂದು ನಮ್ಮ ಗುರುಗಳಿಗೆ ಸಮರ್ಪಣೆ ಆ ಥರ ಮಾಡೋಣ ಅಂತ ಆ ದೃಷ್ಟಿಲಿ ಅಲ್ಲಿ ಏನು ನಾವು ತಗೊಳ್ಳಿಕ್ಕಿಲ್ಲ ಇಟ್ಕೊಳ್ಳಿಕ್ಕಿಲ್ಲ ಏನಿಲ್ಲ, ಎಲ್ಲ ಹಾಗೆ. ಇವರು ಅಷ್ಟೇ ನಿಸ್ವಾರ್ಥ. ಇವರ ತಂದೆಯೂ ಅಷ್ಟೇ ಮೊದಲು ಅಲ್ಲಿ ಇದ್ದಾಗ ಆಂಜನೇಯ ಗುಡಿ ಅಂತ ಇದೆ ಇವ್ರ ಮನೆ ಹತ್ರ, ಅಲ್ಲಿ ಖಾಲಿ ದೇವಸ್ಥಾನ ಅಂಗಳ ಅಷ್ಟೇ ಇರೋದು. 1 ತಿಂಗಳು ಮೊದಲೇ ಅದಕ್ಕೆ ತಯಾರಿ ಅಲ್ಲಿ ಅಂಗಳೆಲ್ಲ ಸರಿ ಮಾಡಿ ಅಲ್ಲಿಗೆ ಈ ಅಡಿಕೆ ಡಬ್ಬೆ ಇಂಥದ್ದೆಲ್ಲ ಕೊಟ್ಟು ಚಪ್ರಕ್ಕೆಲ್ಲ ಸುಮಾರು ಬೇಕಲ್ಲ. ಇವರ ತಂದೆಯವರು ಸಹ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅದನ್ನೆಲ್ಲ ಹೊತ್ಕೊಂಡು ಹೋಗಿ ಕೆಲಸ ಇರುತ್ತೆ. ಅಷ್ಟು ಅವರು ಅದರ ಬಗ್ಗೆ ಕಾಳಜಿ ವಹಿಸಿ ತುಂಬ ಪ್ರೋತ್ಸಾಹಿಸಿ ಆ ಸಂಗೀತ ಉಳಿಲಿಕ್ಕೆ ಅವ್ರ ಕಾರಣ. ಹಾಗೆ ಅಲ್ಲಿಂದ ನಡ್ಕೊಂಡ್ಬಂತು. ಆಮೇಲೆ 20 ವರ್ಷ ಆದಮೇಲೆ ಶ್ರೀಮಠಕ್ಕೆ ನಾವು ಅದನ್ನು ಅಂದರೆ ಬಂದು ಹೋಗೋರಿಗೆ ಅನುಕೂಲ ಆಗುತ್ತೆ, ಇಲ್ಲಿ ಸ್ವಲ್ಪ ಅನಾನುಕೂಲ ಇದೆ ಕಾರಣ ಅಂಥೇಳಿ ಸರಿ ಅಲ್ಲಿ ಅದಕ್ಕೆ ಬೇಕಾಗಿ ಸ್ಟೇಜು, ಆಮೇಲೆ ಊಟ ಅಡುಗೆ ಮಾಡಲಿಕ್ಕೊಂದು ಹಾಲು, ಆಮೇಲೆ ಚಪ್ರ ಗಿಪ್ರ ಇದೆಲ್ಲಷ್ಟು ಇವರು ತಂದೆಯವರು ಮಾಡಿದ್ದಾರೆ. ಹಾಗೆ ಅಂದರೆ ಈಗ ನೀವಿಬ್ಬರು ಆ ಕ್ಷೇತ್ರದಲ್ಲಿ ಈ ಸಂಗೀತ ಕ್ಷೇತ್ರದಲ್ಲಿ ಒಂದು ಮಾಡಿದಂತಹ ಸೇವೆ ಅದು ಈಗ ನಾವು ನೆನಪಿಸಿಕೊಂಡ್ರೆ ಅದ್ಭುತವಾದ ಸಾಧನೆ ಅಂತ ನಮಗೆ ಅನ್ನಿಸ್ತದೆ. ಯಾಕಂದರೆ ಇಂಥದ್ದು ಕೆಲಸ ಮಾಡಬೇಕಾದ್ರೆ ಅದು ನಿರಂತರತೆ ಬೇಕು, ಇದು ನಿರಂತರವಾಗಿ ಆಗ್ತಾ ಇರಬೇಕಾಗ್ತದೆ. ಕೊಡಬೇಕಾದ್ರೆ ನಿಮಗೆ ಅದು ಬೇಕು. 2 ವರ್ಷ ಮಾಡಿ ಈಗ ಆವಾಗ ಹಾಕಿದ ಗಿಡ ಈಗ ಫಲ ಬರ್ತದೆ. ಯಾಕಂದರೆ ಇದು ಸುಮ್ಮನೆ ನಾವು ಒಟ್ಟಾರೆ ಶೋ ಮಾಡೋದಲ್ಲ, ನಮಗೆ ಮಾಡಬೇಕು, ನಾವು ಅದನ್ನು ಮಾಡಬೇಕು, 4 ಜನಗಳಿಗೆ ಅದರ ಬಗ್ಗೆ ನಾವು ಉಪಯೋಗನಾಗಬೇಕು, ಅವರು ಬಂದು ಭಾಗವಹಿಸಬೇಕು, ನಮ್ಮಂತೆಯೇ ಭಾಗವಹಿಸ್ಬೇಕು. ಹೀಗೆ ನಾವು ಬಳಸೋದು ಹಾಗೆ. ನಮ್ಮ ಮನಸ್ಥಿತಿ ಯಾವ ಥರ ಉಂಟು ಅವರೇ ಬರ್ತಿದ್ರು, ಬಂದವರು ಸಹ ಅಷ್ಟೇ. ಈಗ ಸರ್ ನಾವು ಬರ್ತೀವಿ ಅಂತ ಅವರೇ ವಾಲಂಟಿಯರ್ಸ್ ಆಗಿ ಸುಮಾರು ಜನ ಬರ್ತಿದ್ದಾರೆ ಅಲ್ಲೇ. ಇಲ್ಲಿ ನೀವು ಇಲ್ಲಿ ಮತ್ತೆ ಒಂದು ಸಂಸ್ಥೆಯಲ್ಲಿ ಸೇರಿ ನೀವು ಈ ಸಂಗೀತ ಕಲಿಸುವಂತಹ ಕೆಲಸ ಆರಂಭ ಮಾಡೋದು. ಹೌದು, ಅದು ಉಡುಪಿಗೆ ಅಂದರೆ ನಾನು ಇಲ್ಲಿದ್ದಾಗ ಸುಬ್ರತ್ನಮ್ಮ ಸರ್ ನನಗೆ ಹೇಳಿದರು ಹಿಂದೆ ಅಲ್ಲಿದ್ದಾಗ ಕಾಂಚನದಲ್ಲಿ, ಅಲ್ಲಿ ಒಂದು ಉಡುಪಿಯಲ್ಲಿ ಸಂಗೀತ ಶಾಲೆ ಉಂಟು, ಜನ ಬೇಕಂತ ಹೋಗ್ತೀಯಾ ಅಂತ. ಚಿಕ್ಕವನು ನನಗೆ ಅಂತ ಗೊತ್ತಿಲ್ಲ. ಹಾಗೆ ಅದು ಆ ಮಾತು ಅವ್ರದ್ದು ಬಿದ್ದಿದ್ದರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಕೆಲವು ಗಳಿಗೆಯಲ್ಲಿ ನಾವು ಒಳ್ಳೆಯದನ್ನೇ ಹೇಳ್ತಾ ಇದ್ದರೆ ಮೇಲಿನ ತಥಾಸ್ತು ಅಂತ ಹೇಳ್ತಾನೆ. ಆದ ಕಾರಣ ನಾವು ಯಾವತ್ತೂ ಒಳ್ಳೆಯದನ್ನೇ ನುಡಿತಿರ್ಬೇಕು, ಕಾಲ ಕೂಡಿ ಬರಬೇಕು. ಅಷ್ಟೊತ್ತಿಗೆ ಅವ್ರು ಹೇಳಿದಕ್ಕೆ ತಥಾಸ್ತು ಅಂತ ಹೇಳಿರ್ಬೋದು. ಹಾಗೆ ಅದು ಒಂದು ಗಳಿಗೆ ಇರ್ಬೋದು. ನಾನು ಅಲ್ಲಿ ಶಿವಮೊಗ್ಗೆಲ್ಲ ಮಾಡ್ತಿದ್ದೆ, ಅಲ್ಲಿ ಸಹ ತುಂಬ ಬೇಜಾರಾಗಿ ನೋಡಿ ಕಾಸರವಳ್ಳಿ ಸಿಸ್ಟರ್ಸ್ ಮಕ್ಕಳೆಲ್ಲ ಇದ್ದರು. ನಾವು ಬಿಡಬೇಕಾದ್ರೆ ಭಾರಿ ಅವ್ರಿಗೆ ಗೊತ್ತು ಆತ್ಮೀಯತವಾಗಿ ಅವ್ರಿಗೆ ಇವ್ರ ಮನೆಯಲ್ಲೂ ಅಷ್ಟೇ. ಇಲ್ಲಿಗಾರ ಮತ್ತು ವಾರಕ್ಕೆ 2 ಸಲ ಹೋಗ್ತಿದ್ದೆ ನಾನು, ಶಿವಮೊಗ್ಗಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗೆ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಶಾಲೆಯಲ್ಲಿ ಕಾಲ್ಫರ್ ಮಾಡಿದ್ರು ಒಂದು ಸಲ, 82ಕ್ಕೆ ಕಾಲ್ಫರ್ ಮಾಡಿದರು, ಇಂಟರ್ವ್ಯೂ ಆಯಿತು. ಮತ್ತು 1 ವರ್ಷ ಬಿಟ್ಟರು ಪುನಃ ಮಾಡಿದರು. ಅದಕ್ಕೆ ಬಂದಾಗ ಮತ್ತೆ ಅದರಲ್ಲಿ ಸೆಲೆಕ್ಷನ್ ಆಯಿತು. ಅಕ್ಟೋಬರ್ 83 16ಕ್ಕೆ ನಾನು ಜಾಯ್ನ್ ಆದೆ. 15ಕ್ಕೆ ನಮ್ಮ ಹಿಂದೂಸ್ತಾನಿ ಮಾಸ್ಟರ್ ಭಾಗವತರಿದ್ದಾರೆ. ಹಾಗೆ ನಾವಿಬ್ಬರು ಒಟ್ಟಿಗೆ ಇದ್ದೀವಿ ಅಲ್ಲಿ. ಹಿಂದೂಸ್ತಾನಿಗೆ ಅವರಿದ್ದಾರೆ, ಕರ್ನಾಟಕಕ್ಕೆ ನಾನು ಮಾಡ್ತಿದ್ದೀನಿ. ಹಾಗೆ ಆಮೇಲೆ ಇಲ್ಲಿನ ಪರಿಸರ, ಇಲ್ಲಿ ಮಕ್ಕಳೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅವ್ರು ನೋಡಿದ ಮೇಲೆ ಹಾಗೆ ಸರ್ ಒಂದು ನೀವು ಓಕೆ ಅಂತಂದ್ರೆ ಸಂಸ್ಥೆ ಮಾಡೋಣ ಅಂತಂದು ನನಗೂ ಸಹ ಒಂದಿತ್ತು. ಇವರು ಹೇಳಿದರು ನಾವು ತ್ಯಾಗರಾಜನ ಮಾಡ್ತೀವಿ, ನೀವು ಅಲ್ಲಿ ತ್ಯಾಗರಾಜ ಜಯಂತಿ ಒಂದು ಮಾಡಿ ಅಂತ ಇದು ಮಾಡಿದ್ದೆ. ಹಾಗೆ ಅದು ನೆನಪಿಗೆ ಆಯಿತು. ಹಾಗೆ ಶುರುವಾಯಿತು. ಆಮೇಲೆ ನಮ್ಮ ಬೈಲೂರಲ್ಲಿ ಮಾಧವಾಚಾರ್ ಅಂತ ಒಬ್ಬರಿದ್ದರು ಮೊದಲು, ಅವರು ಭಾರಿ ಉಮೇದು. ಅವರ ಪ್ರೋತ್ಸಾಹ, ಅವರ ವೆಹಿಕಲ್ ತೊಗೊಂಡು ಎಲ್ಲ ಮನೆಗೆ ಹೋಗಿ ಮಾಡಿ ಗೃಹ ಸಂಗೀತ ಅಂತೆಲ್ಲ ಮಾಡಿ ಹೀಗೆ ಮಾಡಿ ಅದನ್ನು ಸ್ವಲ್ಪ ಬೆಳೆದ ಮೇಲೆ ಅಷ್ಟೊತ್ತಿಗೆ ಮತ್ತು ಅದಕ್ಕೊಂದು ಹೆಸರೆಲ್ಲ ಬಂತು. ಮಧ್ವ ಮಂಟಪದಲ್ಲೇ ಪಂಚರತ್ನ ತ್ಯಾಗರಾಜ ಆರಾಧನೆ ಮಾಡಿದ್ವಿ 1 ವರ್ಷ. ನಮ್ಮ ವಿಷ್ಣುಮೂರ್ತಿ ಭಟ್ರು ಸಹ ಬಂದು ಹಾಡಿದರು. ಅವರು ನಮ್ಮ ಕಾಂಚನದಲ್ಲಿ ತ್ಯಾಗರಾಜ ಆರಾಧನಾ ಸಮಿತಿ ಸೆಕ್ರೆಟ್ರಿ ಆಗಿದ್ದರು. ಅವಾಗ ಉಪ್ಪಿನಂಗಡಿ ಸ್ಕೂಲಲ್ಲಿ ಮಾಸ್ಟರ್ ಆಗಿದ್ರು. ಒಳ್ಳೆ ಸಂಗೀತ ಅಂದ್ಬಿಟ್ರೆ ಪಂಚಪ್ರಾಣ ಅವ್ರಿಗೆ ಮತ್ತು ಇವ ಲೋಕನೇ ಇಲ್ಲ ಆ ಥರ ಹಾಗೆ ಅವರು ಸಹ ಬಂದಿದ್ದರು, ಖುಷಿ ಪಟ್ಕೊಂಡಿದ್ರು. ಹಾಗೆ ನಮ್ಮ ಗುರುಗಳ ಪರಂಪರೆಯನ್ನು ಒಂದು ಅಲ್ಲಿಂದ ಬಂದು ಅಲ್ಲಿ ಅದನ್ನು ಕಾಂಚನದಲ್ಲೂ ಹೀಗೆ ಎಲ್ಲ ಮಕ್ಕಳು ಹಾಡಿದ್ರು, ಗುರುಗಳು ಚೆಂದ ಮಾಡಿ ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ಕೇಳೋರು. ಈಗ ನಮ್ಮ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಮಕ್ಕಳು ಸ್ಟೇಜಲ್ಲಿ ಹಾಡ್ತಿರ್ತಾರೆ.
ನಾನೇನು ಕೇಳೋಕೆ ಕೂತ್ಕೊಂಡು ನಾವು ಟೀಚರ್ಸ್ ಆ ಭಾವನೆ ಇಲ್ಲ ಅವ್ರಿಗೆ. ಯಾರು ಹಾಡಲಿ ವಿದ್ಯೆಗೆ ಸರಸ್ವತಿಗೆ ಕೊಡೋ ಗೌರವ ಅವ್ರು ಕೊಡ್ತಿದ್ರು. ತಪ್ಪ ಹಾಡಲಿ ಸರಿ ಹೇಳಲಿ ಕೂತ್ಕೊಂಡು ಚೆಂದ ಮಾಡಿ ಕೂತ್ಕೊಳ್ತಿದ್ರು. 3 ಗಂಟೆ ಆಗಲಿ 6 ಗಂಟೆ ಆಗಲಿ ಕೂತಲಿಂದ 12 ತಲೆ ಇವ್ರಿಗೆ ಗೊತ್ತು. ಸಂಸ್ಥೆ ಹುಟ್ಟಿ ಈಗ ಇಷ್ಟು ವರ್ಷ ಸಂದ ನಂತರ ನಾವು ಒಮ್ಮೆ ಅವಲೋಕನ ಮಾಡಿದರೆ, ಈಗ ನೀವು ತಯಾರು ಮಾಡಿದ ಶಿಷ್ಯರು ಅವರು ಮತ್ತೆ ಒಂದಷ್ಟು ಜನರನ್ನು ತಯಾರು ಮಾಡಿದ್ದಾರೆ. ಹಾಗಾಗಿ ನಾವೀಗ ಸಾವಿರಾರು ಜನ ಸಂಗೀತ ಆಸಕ್ತರನ್ನು ನಾವು ಇಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಎಷ್ಟೋ ಜನ ಕಲಾವಿದರು, ಶಿಕ್ಷಕರು ಮತ್ತೆ ಆಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಇವರೆಲ್ಲ ಸೇರಿ ಗುರುಗಳಿಗೊಂದು ಅಭಿನಂದನೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಾಗ, ಆ ಒಂದು ಅಭಿಪ್ರಾಯವನ್ನು ತಮ್ಮಲ್ಲಿ ವ್ಯಕ್ತಪಡಿಸಿದಾಗ ನೀವು ಅದಕ್ಕೊಂದು ರೂಪ ಕೊಟ್ಟದ್ದೇ ಬೇರೆ. ಆ ಒಂದು ಆಲೋಚನೆ ಗುರುಗಳ ಆಶೀರ್ವಾದ ಹೌದು. ಅದಕ್ಕೊಂದು ಸಮಯ ಅಂತ ಹೇಳಿದರೆ ನೀವು ಹೇಳಿದ್ರಲ್ಲ ಹಾಗೆ, ನೀವು ಅದನ್ನು ಈ ಸಂಗೀತ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತಹ ಕಲಾವಿದರನ್ನು ಗುರುತಿಸುವಂಥದ್ದು, ಆ ಕ್ಷೇತ್ರದಲ್ಲಿ ದುಡಿದವರಿಗೆ ಅದೇ ರೀತಿ ಸಂಗೀತ ಕಲಿಸಿದಂತಹ ಗುರುಗಳನ್ನು ಗುರುತಿಸುವಂಥದ್ದು, ಈ ಒಂದು ಅಭಿಪ್ರಾಯಕ್ಕೆ ಯಾಕೆ ಮಾಡಿದ್ರಿ, ನಿರ್ಧಾರ ಮಾಡಿದಿರಿ ಅಂತ? ಯಾಕೆಂದರೆ ಇಲ್ಲದಿದ್ದರೆ ಸಾಮಾನ್ಯವಾಗಿ ಒಂದು ದೊಡ್ಡ ಸಮಾರಂಭ ಮಾಡಿ ನಾವು ಒಂದು ದಿವಸದಲ್ಲಿ ಅಭಿನಂದನೆ ಮಾಡಿ ಒಂದು ಹಾರ ಹಾಕಿ ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ. ಸಾಮಾನ್ಯ ನನಗೆ ಆಗಿದ್ದೇನು ಸನ್ಮಾನ ತಗೊಳ್ಬೇಕು ಅಂತ ನನ್ನ ಹತ್ರ ಮೊದಲಿಂದಲೂ ಆ ತುಡ್ತಾ ಇಲ್ಲ. ಬಂದರು ಎಂತ ಮಾಡೋದು ಸರಿ, ಹೀಗೆ ನಾನು ಮೊದಲು ಏನು ತಿಂಕು ಮಾಡಲೂ ಇಲ್ಲ. ಅವ್ರು ಬಂದ ಮೇಲೆ ನನಗೆ ಏನೋ ಹೊಡೆದಿದ್ದು. ಹಂಗಾರೆ ಹೀಗೆ ಕೇಳಿದ್ರು, ಸರ್ ಈಗ ಒಂದು ನಿಮ್ಮದು 69ನೇ ವರ್ಷ 70ನೇ ವರ್ಷಕ್ಕೆ ಗೊತ್ತಿಗೊಂದು ನಾವೆಲ್ಲ ಸೇರಿ ಸನ್ಮಾನ ಮಾಡಬೇಕು, ನೀವು ಒಪ್ಪಬೇಕು ಬೇಡ ಅಂತಂದರೆ. ಅಲ್ಲ, ನೀವು ಒಪ್ಪಬೇಕು, ನಮಗೆಲ್ಲ ನೀವು ಒಪ್ಪಿದ್ರೆ ಸಂತೋಷ ಆಗುತ್ತೆ, ನಾವು ಸ್ಟೂಡೆಂಟ್ ಆಯ್ಕೊಂಡು ಮಾಡಬೇಕಂದು ನಮ್ಮ ಕರ್ತವ್ಯ. ಹಾಗೆ ಆತಾಡಿ ಉಮಕ್ಕ, ಸದಾಶಿವರಾಯರು, ಪದಕಲಿ ವಿಷ್ಣು ಭಟ್ರು, ಹೆಜ್ಜೆ ಗೆಜ್ಜೆ ಅವರು ಯಶ ರಾಮಕೃಷ್ಣ ಅವರ ಗಂಡ, ನಮ್ಮ ನಟರಾಜ, ಜೋಯಿಸರು, ಉಷಾನ ತಂದೆ, ಇವರೆಲ್ಲ ಬಂದಿದ್ದರು. ಹಾಗೆ ಸರ್ ಬರ್ತಿದೆ ಅಂತ ಹೇಳಿಲ್ಲ ಮೊದಲು. ಸರ್ ನಿಮ್ಮ ಹತ್ರ ಅಂತ ಮಾತಾಡಿಕೊಂಡು ಮನೇಲಿ ಇರ್ತೀರಾ? ನಾನು ಈಗ ಶಾಲೆಯಲ್ಲಿ ಇದ್ದೀನಂತೆ. ಆಮೇಲೆ ಬನ್ನಿ ಇವತ್ತು ಬನ್ನಿ ಮನೇಲಿ ಇರ್ತೀನಿ ಹಾಗೆ. ಮತ್ತು ಹಾವು ಅಂತ ಅವರು ಮಾತಾಡ್ತಾ ಹೇಗೆ ಪ್ರಸ್ತಾಪ ಮಾಡೋದು ಅವರಿಗೊಂದು ಇರ್ಬೋದು. ನಾನು ಮೊದಲಿಂದಲೂ ಹಿಂಗಿದ್ದಕ್ಕೆ ಒಪ್ಪೋದು ಕಡಿಮೆ ಅಂತ ಅವ್ರಿಗೆ ಗೊತ್ತುಂಟು. ಸರಿ ಈಗ ಉಂಟಲ್ಲ ಅಭಿಪ್ರಾಯ ಎಂತು ನಿಮ್ಮದು ಅಂತಂದರು. ಹಿಂಗಾರೆ ನಾ ಎಂತ ಮಾಡೋದು, ನಾನು ಥಿಂಕ್ ಮಾಡಿದ್ದು ಮತ್ತೆ ಸರಿ ಹೀಗೊಂದು ಮಾಡಿದ ಒಂದು ಸಾರ್ಥಕತೆ ಇದೆ ಮನಸ್ಸಿಗೆ. ಅಂದರೆ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿ ಇಟ್ಕೊಂಡವರು ಎಷ್ಟೊತ್ತಿಗೂ ಎಷ್ಟೋ ಜನ ಸಂಗೀತ ಅಂದ್ಬಿಟ್ರೆ ಆರಾಧನೆ, ಸರಸ್ವತಿ ಆರಾಧನೆ ಮತ್ತು ಏನು ಬೇಡ ಅವರಿಗೆ. ಅಂಥ ದಿವ್ಯ ಚೇತನಗಳು, ಅಂಥ ದಿವ್ಯವಾದ ಕಲಾವಿದರು ಮತ್ತೇನು ಈ ಕಡೆದವರಿಗೆ ಏನೂ ಬೇಡ, ಸಂಗೀತ ರಾಮಕೃಷ್ಣ ತ್ಯಾಗರ ಗುರುಗಳು ಹೀಗೆ ಅಂಥ ಕಲಾವಿದರು. ನನಗಿಂತ ದೊಡ್ಡವರು ಹಿರಿಯರಿದ್ದಾರೆ, ಒಂದು ಅವನು ಗುರುತಿಸಿದರೆ ಆಗ್ಬೋದೇನೋ ಅಂತ ಕಾಣ್ತಾ ಉಂಟು ನನಗೆ ಅಂತಂದೆ. ಆಮೇಲೆ ಅದರೊಟ್ಟಿಗೆ ಹಿಂದೆ ನಮ್ಮ ಈ ಕ್ಷೇತ್ರದಲ್ಲಿ ನಂದೀಗ 5 ಜಿಲ್ಲೆ ಕವರ್ ಆಗ್ತಾ ಉಂಟು. ಹೌದು, ಆ ಕಡೆ ಇಲ್ಲಿ ಉಡುಪಿ ಆಯಿತು, ಕಾಸರಗೋಡಿಂದ ಹಿಡಿದು ಕಾಸರಗೋಡು, ಮಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಇದಿಷ್ಟಲ್ಲೂ ನನ್ನ ಪರಿಚಯದವರು ಇದ್ದಾರೆ, ಕಾಂಟ್ಯಾಕ್ಟ್ನವರು ಇದ್ದಾರೆ, ಇನ್ನೂ ಇದ್ದಾರೆ. ಹಾಗೆ ಆದಷ್ಟು ಮಾಡೋಣ ಅಂಥೇಳಿ ನಾನು ಹೀಗೆ ಒಂದು ಹಾಗೊಂದು ಹಾಕ್ಕೊಂಡು ನಮ್ಮ ಹಿರಿಯರಿಗೊಂದು ಅವರು ನೆನೆಸೋದು ಒಂದು ನಮ್ಮ ಕರ್ತವ್ಯ ಅಂತ ಹೇಳಿ ಹಾಗೆ ಇದನ್ನು ಮಾಡಲಿಕ್ಕೆ ಹೇಳಿದ್ವಿ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು. ಇವರೆಲ್ಲ ನಾನೇನು ಮಾಡಲಿಕ್ಕಿಲ್ಲ, ಇವರೆಲ್ಲ ಅದನ್ನು ನಮ್ಮ ವಿದ್ಯಾರ್ಥಿ ಪೈಕಿ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಮಾಡ್ತಿದ್ದಾರೆ. ಅವರು ಸಹ ಸಂತೋಷ ಪಡ್ತಿದ್ದಾರೆ. ಅಷ್ಟೊತ್ತಿಗೆ ಕರೋನಾ ಬಂತು. ನಾವು ಅದು ನಮಗೂ ಒಂದು ಲೆಕ್ಕಕ್ಕೆ ಒಳ್ಳೆಯದಾಯಿತು. ಯಾಕೆಂದರೆ ಕರೋನಾ ಇದ್ದಾಗ ನಾವು ಬಾಕಿ ದಿವಸ ಒಂದೇ ದಿವಸ ಕರೆಸಿ ಆಯಿತು ನಮಸ್ಕಾರ ಮಾಡಿ ಕಳಿಸ್ತಿದ್ವಿ. ಇದು ಹಾಗಲ್ಲ, ನಾವೆಲ್ಲ ದಿವಸನೂ ಹೋಗಿ ಅವರ ಮನೆಗೆ ಹೋಗಿ ಒಂದು ಸನ್ಮಾನ ಮಾಡಿದ್ದು. ಆ ಬಾಂಧವ್ಯ ತುಂಬ ಬೆಳೀಲಿಕ್ಕೆ ಶುರುವಾಯಿತು. ಮನೆಯಲ್ಲಿ ಇದ್ದುಕೊಂಡೇ ಎಷ್ಟೋ ಅವರ ಮನೆಗೆ ಹೋಗಿ ಮಾಡಿದ್ವಿ. ಬಾಬುರೈ ಇಂಥವರಿಗೆಲ್ಲ ನನಗೆ ಕಾಸರಗೋಡಿಗೆ ಬರ್ಬೇಕಾದ್ರೆ ಕೊರೋನಾ ಇಷ್ಟು ಉಂಟು, ನೀವು ಹೇಗೆ ಬರ್ತೀರಿ, ಜಾಗ್ರತೆ ಅಂತ ಹೇಳಿದ್ದಾರೆ. ನಾವು ಹೋಗೋಕ್ಕೆ ಬೇಡ ಅಂತ ಬೆಳಗಿನ ತನಕ ನಾನು ಮಾಡಿದ್ವಿ. ಎಲ್ಲ ಹೊರಟಾಗಿದೆ ಅಂತ ಎಲ್ಲ ಇವರು ಸಹ ಹಾಗೆ ಇದ್ದರು. ಹಾಗೆ ಅವ್ರಿಗೆ ಒಂದು ಮಾಸ್ಟೇ ನೀವು ಬಂದರೆ ನಮಗೆ ಇನ್ನೊಂದು 15 ದಿವಸ ಒಂದು ತಿಂಗಳು ಔಷಧಿ ಬೇಡ, ನೀವು ಬಂದಿದ್ದೆ ನಮಗೆ ಔಷಧಿ ಅಂತ ಆ ಥರ ಅಭಿಪ್ರಾಯ. ಆ ಥರ ಒಂಥರ ಇದು ಬಳ್ಳಪದ ಮಾಧವ ಭಟ್ರು ತುಂಬ ಹಿರಿಯರು, 95 ವರ್ಷ
ಬಾಬುರೇಗಳು 97 ವರ್ಷ. ಹೀಗೆ ಎಲ್ಲ ಹಿರಿಯರು ಸಹ ಒಳ್ಳೆ ಖುಷಿ ಪಟ್ಕೊಂಡ್ರು. ಅದು ನಮಗೆ ಆಶೀರ್ವಾದ. ಅವರು ಹೇಳಿದ ಮಾತಿಗೆಲ್ಲ ತತ್ತಷ್ಟು ಬಿದ್ದಿರುತ್ತೆ. ನಾವು ಅಷ್ಟೇ, ನಮ್ಮ ಕ್ಷೇತ್ರ ಹಾಗೆ ಆ ಥರ. ಇದುವರೆಗೆ ನಮ್ಮ ಜೊತೆಗೆ ನಿಮ್ಮ ಈ ಒಂದು ಸಂಗೀತ ಯಾನದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ಮಧುರ್ ಸರ್ ಅವರು. ಹಾಗೆ ನಮ್ಮ ಜೊತೆಗೆ ಸುರಳಿ ಗಣೇಶ್ ಮೂರ್ತಿ ಅವರು ಇದ್ದಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಇಬ್ಬರಿಗೂ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೇವೆ. ನಮಸ್ಕಾರ ಸರ್. ಗಾನ ಯಾನದ ನಾವೆಯಲ್ಲಿ 21 ಕಾರ್ಯಕ್ರಮಗಳನ್ನು ನೀಡಿದಂಥ ಹಿರಿಮೆ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ಹಾಗೂ ಸ್ಪಂದನ ವಾಹಿನಿಗಿದೆ. ಇಂದಿನ ಸಮಾರೋಪದ ಈ ಕಾರ್ಯಕ್ರಮದಲ್ಲಿ ಗಾನಯಾನ ಸರಣಿ 21ರ ಗಾನಯಾನ ನಾವೆಯಲ್ಲಿ ನಿಮ್ಮನ್ನು ಕರೆದೊಯ್ಯಲಿರುವವರು ಸಂಗೀತ ಕಾರ್ಯಕ್ರಮ ತಾಳವಾದ್ಯ ಕಚೇರಿಯ ಮೂಲಕ ವೈಲಿನ್ ವಾದನದಲ್ಲಿ ವಿದ್ವಾನ್ ಶ್ರೀ ವೇಣುಗೋಪಾಲ್ ಶಾನ್ಭೋಗ್ ಇವರ ಜೊತೆಗೆ ಕೊನ್ನಕೋಲು ಕಲಾಶ್ರೀ ವಿದ್ವಾನ್ ಸೂರಳಿ ಗಣೇಶ್ ಮೂರ್ತಿ ಇವರು, ಮೃದಂಗದಲ್ಲಿ ಅನಿರುದ್ಧ್ ಸತೀಶ್ ಶೃಂಗೇರಿ, ಘಟಂನಲ್ಲಿ ಶ್ರೀ ಧೀಮಂತ್ ಭಟ್, ಮೋರ್ಸಿಂಗ್ನಲ್ಲಿ ವಿದ್ವಾನ್ ಶ್ರೀ ಬಾಲಕೃಷ್ಣ ಹೊಸಮನೆ ಹಾಗೂ ಕಂಜೀರದಲ್ಲಿ ಶ್ರೀ ಸುಮುಖ ಖಾರತ್. ta 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 ta
ತರತರಿ ಗಿಡದಂ ಗಿಡದಂ ತಾ ದಿ ದಿ ದ ತಾ ಕ ದಿ ಗಿಡದಿ ನಾತೊಂ ತಾ ದಿ 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 ತಾ ತಾ ದಿ ದಿ ತಾ 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 ಗು 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 ದ ಕಿಟ ದಿ ನಾ ಅಂದ್ರ ಕಡ ದಿ ದಿ ತರ ದಿ ನಾ ಕ ದಿ ನಾ ಕ ದಿ ನಾ ತ ದಿ 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 ಕಿಟ ದಿ ನಾ ತಾ 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 ದಿ 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 ತಾ ಕ ದಿ ದಿ ತಾ ದಿ 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 ಗೆ ತಾ 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 ದಿ ದಿ ತರ ಗಿಡದಂ ತಾ ದಿ ತಾ ದಿ ದಿ ತಾ ಕಿಟ ದಿ kita di ta ka ta ta ka je du ta di ta kita
tak jidu tam tam dim gedim na dim dim gedim tak tak dim gedim tak dim dim tak dim tak dim kita kata dim kita kata kita dom kita kata kita dom kita kata kita kata dim tak dim tak kita dim gedim tak tak dim tak talang dim dim na dim tak dim tar kita dim kita dim dim na dim tak kita dim tak dim kita tak dim dim kita kata dim kita kata tam tam jitu tak dim tak dim tang kita dim dim tak jitu tak jitu tak dim dit tang kita dim dim dim
Ting kita tak din din na tum. Tadi kita tak din din na tum. Tadi kita tak din din na tum. Ting kita tak din din na. Tadi kita tak din din na. Ting kita tak din din na. Tadi kita tak din din na. Tak kali gigi gina kutum. Tadi kita kutum. Tadi kita kutum. Tak kali tadi kita kutum. Tatum 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 tatum. Tetang kita din din na. Kalau din din tak din din kita din din kita din din kita din din tatum. Tatum, 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 tadi tang kita tata kita tang kita kita tadi 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 tata di terkedim di tadi dagutan di tata di dagutan tata kita tang kita tadi tadi di na tadi terkedim di tadi terkedim di na terkedim tata di na terkedim tata kita tangkira di kutari kita dindi tata kita tanding kita dindi tata kita tanding tata
ಜಡ್ಡು ತಕ್ಕ ಜಡ್ಡು ತಕ್ಕಿಟ ತಕ್ಕಿಟ ತಂದಿ
ವೀಕ್ಷಕರೇ, ಸಂಗೀತ ಸಾಧಕರನ್ನ ಅಭಿನಂದಿಸಿದ್ದೀರಿ. ಸಂಗೀತ ಕ್ಷೇತ್ರಕ್ಕೆ ತಮ್ಮನ್ನು ಮುಡಿಪಾಗಿಟ್ಟು ನಮ್ಮ ನಗಲಿದ ಗುರುಶ್ರೇಷ್ಠರನ್ನ ಸಂಸ್ಮರಿಸಿದ್ದೀರಿ. ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ತುಂಬು ಹೃದಯದಿಂದ ಆಶೀರ್ವದಿಸಿದ್ದೀರಿ. 7 ದಶಕಗಳ ಸಂಗೀತ ಕ್ಷೇತ್ರದ ಇವರ ಸಾಧನೆಯನ್ನ ಗುರುತಿಸಿ ದಾಖಲೀಕರಿಸಿದ್ದೀರಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ನೀಡಿರುವಂತಹ ವಿದ್ವಾನ್ ಮಧುರ್ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿ ತುಂಬು ಹೃದಯದ ಕೃತಜ್ಞತೆಯೊಂದಿಗೆ
ತಮ್ಮನ್ನು ಬೀಳ್ಕೊಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೈ ಜೋಡಿಸಿ ವಿಶೇಷ ಸಹಕಾರವನ್ನು ನೀಡಿರುವಂತಹ ಸ್ಪಂದನ ವಾಹಿನಿಯ ಸರ್ವ ಸದಸ್ಯರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ, ರೂವಾರಿಗಳಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಮರ್ಪಿಸುತ್ತಾ, ನಾದ ಬ್ರಹ್ಮನ ನಾಡಿನಲ್ಲಿ, ನಾದ ಲೋಕದಲ್ಲಿ ನಾವೆಲ್ಲವೂ ಸಂಕಷ್ಟಗಳನ್ನು ಮರೆತು ಸಂತೋಷವಾಗಿರೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಮಧುರ ಮಾಧುರ್ಯ